ಡೈರಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು BJPಯ ಮಟ್ಟಿಗೆ ಭಾಳ ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 22 ವರ್ಷ ಒಂದು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದ ಬಳಿಕ ಕೂಡ ಜನ ಮತ್ತೊಂದು ಟರ್ಮಿಗೆ ಅವಕಾಶವನ್ನು ಕೊಡ್ತಾರೆ ಅಂತಾದರೆ, ಸೊ 27 ವರ್ಷ ಆಗುತ್ತೆ ಒಟ್ಟು ಸೇರಿದರೆ, ಈ 5 ವರ್ಷ ಸೇರಿದರೆ ಕೂಡ. ಇತಿಹಾಸದಲ್ಲಿ ಇದನ್ನು ಮಾಡಿದ್ದು ಎಡಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ. ಅದರ ನಂತರ BJP ಆ ಸಾಧನೆಯನ್ನು ಸಮಬಲ ಮಾಡಲಿಕ್ಕೆ ಈ ಬಾರಿ ಅವಕಾಶ ಸಿಕ್ಕಿದೆ. ಸಾಮಾನ್ಯವಾಗಿ ಒಂದು ಟರ್ಮ್ ಆದ ಕೂಡಲೇ, ಈಗ ಏನು ಹಿಮಾಚಲ ಪ್ರದೇಶದಲ್ಲಿ ಆದ ಹಾಗೆ ಅವರು ಪ್ರತಿ ಬಾರಿ ಬದಲಾವಣೆಯನ್ನು ಒಂದೊಂದು ಟರ್ಮ್ಗೆ ಬದಲಾವಣೆಯನ್ನು ಬಯಸ್ತಾ ಇರ್ತಾರೆ. ಆದರೆ ಗುಜರಾತಿನ ಜನ GST ಬಳಿಕ ಕೂಡ, ಅಥವಾ ರೂಪಾಯಿ ಅಪಮೌಲ್ಯದ ಬಳಿಕ ಕೂಡ, ಅಥವಾ ಮೀಸಲಾತಿಯ ವಿರುದ್ಧದ ಹೋರಾಟದ ಬಳಿಕ ಕೂಡ ಸರಳ ಬಹುಮತವನ್ನಾದರೂ ಕೊಡ್ತಾರಂತಾದರೆ ಬಹುಶಃ ಇದೊಂದು ರೀತಿಯಲ್ಲಿ ಅಚ್ಚರಿಯ ಬೆಳವಣಿಗೆ. ಗುಜರಾತ್ನ ಮಟ್ಟಿಗೆ BJPಗೆ 16-17 ಸೀಟ್ ಕಮ್ಮಿ ಆಗಿರಬಹುದು, ಆದರೆ 90 ಬಂದಿರುವಂಥ ಈ ಮೊತ್ತವನ್ನು ಗಮನಿಸುವಾಗ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಒಂದು BJP. ಹಾಗಾದರೆ ಈ ಒಂದು ಸವಾಲು ಅಥವಾ ಈ ಒಂದು ಬದಲಾವಣೆ, ಈ ಒಂದು ಸಂತೋಷ ಕರ್ನಾಟಕ ಕೂಡ ವಿಸ್ತರಣೆ ಆಗತ್ತಾ? ಈ ಬಗ್ಗೆ ಮಾತಾಡಿ ನನ್ನ ಕರಾವಳಿ ಕರ್ನಾಟಕದ ಇಬ್ಬರು ಗಣ್ಯ ರಾಜಕೀಯ ನಾಯಕರು. ಒಬ್ಬರು ಶ್ರೀಯುತ ವೆಂಕಪ್ಪ ಗೌಡರು, KPCCಯ ಸದಸ್ಯರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಸಂದೇಶ್ ಶೆಟ್ಟಿ ಅವರು BJPಯ ದಕ್ಷಿಣ ಕನ್ನಡ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ವೆಂಕಪ್ಪ ಗೌಡ್ರೆ, ನಿರೀಕ್ಷೆನ ಅಥವಾ ಸ್ವಲ್ಪ ಜಾಸ್ತಿ ಬಂದ ಖುಷಿನ ಏನು ಹೇಳ್ತೀರಿ? ಈಗ ಗುಜರಾತಿನ ವಿಚಾರದಲ್ಲಿ ನಾವು ನಿರೀಕ್ಷೆಯಲ್ಲಿ ನಾವಿದ್ದೆವು. ನಾವು ಫೈಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ನಾವು ಜಿದ್ದಾಜಿದ್ದಿನ ಒಂದಷ್ಟು ಕೊನೆಯ ಹಂತದಲ್ಲಿ ನಾವು ಗೆದ್ದೇ ಬಿಡ್ತೇವೆ ಅನ್ನುವಂಥ ಭಾವನೆಗಳು ಕೂಡ ನಮ್ಮ ವಿಚಾರಗಳೇನಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಮಂತ್ರಿಯವರು, ಅವರ ತವರು ರಾಜ್ಯಕ್ಕೆ ಬಂದು 55 ರ್ಯಾಲಿಗಳನ್ನು ಅವರು ಮಾಡ್ತಾರೆ. ಮತ್ತು ಇಡೀ ಮೆಷಿನರಿಗಳನ್ನು, ಯಾವ ಮೆಷಿನರಿ, ಕೇಂದ್ರ ಸರ್ಕಾರದ ಇಡೀ ಮೆಷಿನರಿಗಳನ್ನು ತಕೊಂಡು ಬಂದು ಮಾಡಿರುವ ಕಾರಣಕ್ಕಾಗಿ, ಮತ್ತು ಕಡೆಯ ಕಾಲದಲ್ಲಿ ನಿಮಗೆ ಚುನಾವಣೆಯನ್ನು ಪೋಸ್ಟ್ಪೋನ್ ಮಾಡಿದ್ದು ಕೂಡ ನಿಮಗೆ ಗೊತ್ತಿರಬಹುದು. ಏನು ಹಿಮಾಚಲ್ ಪ್ರದೇಶದ ಚುನಾವಣೆ ಡಿಕ್ಲೇರ್ ಆದಾಗ ಇವತ್ತು ಮಾಡದೆ ಇವರು ಏನು ಚುನಾವಣಾ ಇದಕ್ಕೇನೆ ಒಂದು ನಿಯೋಗಕ್ಕೆ ಒಂದು ರೀತಿಯ ಪ್ರೆಷರನ್ನು ಮಾಡಿಕೊಂಡು ಚುನಾವಣೆಯನ್ನು ಮುಂದೂಡಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಿ ಬಹುಶಃ ಆ ಮುಖೇನ ಒಂದು ಚುನಾವಣೆಯ ಸ್ಟ್ರಾಟಜಿಯನ್ನು ಅದನ್ನು ಫೇಸ್ ಮಾಡುವಂಥದ್ದಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು ಅಂತ ಹೇಳಿದರೆ, ಅವರಿಗೆ ಸಂಪೂರ್ಣವಾಗಿರತಕ್ಕಂಥ ಹೆದರಿಕೆ ಇತ್ತು. ಆ ಹೆದರಿಕೆಯ ಆಧಾರದಿಂದಲೇ ಆ ರೀತಿ ಅವರು ಮಾಡಿಕೊಂಡ್ರು. ಮತ್ತು ಅಷ್ಟಕ್ಕೂ ಅವರೇನು 150 ಮೆಷಿನ್ ಹೋಗಿಲ್ಲ, ಈಗ ಡಬಲ್ ಡಿಜಿಟಿಗೆ ಬಂದಿದ್ದಾರೆ. ಟ್ರಿಬಲ್ ಡಿಜಿಟಲ್ ಇದ್ದೇವೆ ಅಂತ ಅವರು ಹೇಳಿಕೊಂಡಿದ್ರು, ಡಬಲ್ ಡಿಜಿಟಿಗೆ ಬಂದಿದ್ದಾರೆ. ನಮಗೆ ಸಂತೋಷ, ಅವರನ್ನು ಡಬಲ್ ಡಿಜಿಟಿಗೆ ಇಳಿಸಿದ್ದೇವೆ ಅನ್ನುವಂಥ ಸಂಪೂರ್ಣವಾಗಿರತಕ್ಕಂಥ ಸಂತೋಷ ನಮ್ಮ ಹತ್ರ. ಗೆಲ್ಲದಿದ್ರು ನಿಮಗೆ ನಂಬರ್ ಜಾಸ್ತಿ ಬಂದಿದೆ, ಮತ್ತು ಅವರನ್ನು ಇಳಿಸಿದ್ದೇವೆ ಅನ್ನುವಂಥ ಆತ್ಮವಿಶ್ವಾಸ. ಅದು ಹಿಮಾಚಲ ಪ್ರದೇಶ ಕಂಪೇರ್ ಆಗುತ್ತೆ, ಅಲ್ಲಿ ನೀವು 15 ಕಮ್ಮಿ ಆಗಿದ್ದೀರಿ. ಅಲ್ಲಿ ಸೆಟ್ ಬ್ಯಾಕ್ ಏನಿದೆ ಅನ್ನುವಂಥದ್ದು ಇದ್ರೆ, ಅಲ್ಲಿ ನಮ್ಮಲ್ಲಿ ಭಿನ್ನಮತ ಜಾಸ್ತಿ ಇತ್ತು. ಮತ್ತೆ ನಮ್ಮನ್ನ ಅವರು ಹೈಜಾಕ್ ಮಾಡಿಕೊಂಡ್ರು, BJP ಹೈಜಾಕ್ ಮಾಡಿತ್ತು. ನಮ್ಮನ್ನ ಹೈಜಾಕ್ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನೇ ಅಲ್ಲಿ ಮುಂದೆ ತಂದು, ಅದರಲ್ಲೂ ಕೂಡ ಅವರಿಗೆ ದುರದೃಷ್ಟ ಇರಬೇಕು. ಒಬ್ರು CM ಕ್ಯಾಂಡಿಡೇಟ್ ಅನ್ನುವಂಥವ್ರು ಯಾರೋ ಒಬ್ರು ನಮ್ಮ ಕಡೆಯಿಂದ ಹೋಗಿ CM ಕ್ಯಾಂಡಿಡೇಟ್ ಅಂತ ಸ್ಪರ್ಧೆ ಮಾಡಿದ್ರೆ ಅವರು ಸೋತರು. ಆದ್ರೂ ಒಟ್ಟಾರೆಯಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ಹೈಜಾಕ್ ಮಾಡಿಕೊಂಡು ಅಲ್ಲಿ ಮಾಡತಕ್ಕಂಥ, ಮತ್ತೆ ನಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿನ ಭಿನ್ನಮತ ಅಲ್ಲಿ ವರ್ಕೌಟ್ ನಮಗೆ ಎಗೇನ್ಸ್ಟ್ ಆಗಿದೆ. ಆ ಕಾರಣಕ್ಕಾಗಿ ನಾವು ಅಲ್ಲಿ ಸೋತಿದ್ದೇವೆ. ಬಟ್ ಇವೆರಡೂ ಕೂಡ ಕರ್ನಾಟಕಕ್ಕೆ ಪ್ರಭಾವ ಬೀರುವುದಿಲ್ಲ. ಆ ಬಗ್ಗೆ ಮತ್ತೆ ಬರ್ತೀನಿ. ಹಾಗಾದ್ರೆ ಸಂದೇಶ್ ಶೆಟ್ಟಿ ಅವರೇ, ಕಮ್ಮಿ ಆಗಿದೆ ಅಂತ ಎನ್ನುವುದೇ ಅವರಿಗೆ ಖುಷಿ ತಂದಿದೆ. ಮೋದಿ ಅವರದ್ದು ಇಮೇಜ್ ಏನು 115 ಇತ್ತು, ಕಳೆದ ಬಾರಿ 120 ಅಥವಾ 30 ಹೋಗ್ಬೋದಿತ್ತು, ಹೋಗಿಲ್ಲ ಎನ್ನುವುದೇ ಖುಷಿ. ಏನು ಹೇಳ್ತೀರಿ? ನಾನು ಮೊದಲನೇದಾಗಿ ಗುಜರಾತಿನ ಜನತೆ ಮತ್ತು ಹಿಮಾಚಲ ಪ್ರದೇಶದ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ಈ ಒಂದು ಫಲಿತಾಂಶದ ಬಗ್ಗೆ ನಮ್ಮ ಹಿರಿಯರು, ಕಾಂಗ್ರೆಸ್ನ ಹಿರಿಯರು ಹೇಳಿದರು, ಸಾಕಷ್ಟು ಹೇಳಿದ್ದಾರೆ. ಒಂದು ಚುನಾವಣೆ ವಿಷಯ ಮತ್ತು ನಂತರ ಬಂದಂತಹ ಫಲಿತಾಂಶದ ವಿಷಯ. ಆದರೆ ದುರದೃಷ್ಟಕರ ಯಾವುದಂತ ಕೇಳಿದರೆ, ದೇಶದ ಇತಿಹಾಸದಲ್ಲಿ 2 ರಾಜಕೀಯ ಪಕ್ಷಗಳು, ಒಂದು ಭಾರತೀಯ ಜನತಾ ಪಾರ್ಟಿ, ಮತ್ತೊಂದು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿನ ಇವತ್ತು ಪ್ರಬುದ್ಧತೆಯನ್ನು ನಾವು ಗಮನಿಸಿದಾಗ, ಮೇಲ್ಸ್ತರದ ನಾಯಕರಿಂದ ಹಿಡಿದು
ತಳಸ್ತರದ ನಾಯಕನ ಮನಸ್ಥಿತಿಯನ್ನು ನಾವು ಈಗ ಒಂದು ಯೋಚನೆಗೆ ಒಳಪಡಿಸಿದಾಗ ಬರುವಂತ ಸಂಗತಿ ಯಾವುದು ಗೊತ್ತುಂಟಾ? ಇಲ್ಲಿ ಅಂಕಿಅಂಶಗಳಲ್ಲಿ ನಾವು ಕೆಳಗಿದ್ದೇವೆ, ಅವರನ್ನು ಬಿಡ್ಲಿಲ್ಲ ಅಂತ. ಇದೊಂದು ರಾಷ್ಟ್ರೀಯ ಪಕ್ಷಕ್ಕೆ ಬೇಕಾದ ಒಂದು ಅಜೆಂಡವಾ? ನಾವು ಕೇಳುದು ನೋಡಿ, ಒಂದು ದೇಶದಲ್ಲಿ ಯಾವುದೇ ಎರಡು ಪಕ್ಷಗಳು ಬೇಕು. ಯಾಕೆಂದ್ರೆ ದೇಶವನ್ನು ಮುನ್ನಡೆಸುವ ಕಾಯಕದಲ್ಲಿ ಎಲ್ಲಾ ಪಕ್ಷಗಳು ಕೈ ಜೋಡಿಸಿಕೊಳ್ಬೇಕು. ನಾವು ಯಾವುದೇ ಕಾಂಗ್ರೆಸ್ ಅದು ಅವರ ಆಂತರಿಕ ವಿಚಾರಗಳು, ಯಾವುದೇ ವಿಚಾರ, ನಾಯಕತ್ವದ ವಿಚಾರ ಇರಲಿ ಬೇರೆ ವಿಷಯ, ಆದರೆ ನಾವು ಎದುರಿಸಬೇಕು ಮತ್ತು ಮಾತಾಡಬೇಕು ತತ್ವ, ಸಿದ್ಧಾಂತ, ವೈಚಾರಿಕತೆ ವಿಷಯದಲ್ಲಿ. ಹೌದಲ್ಲ? ದೇಶ ಅಭಿವೃದ್ಧಿಗೆ ಯಾವ ರೀತಿ ಪಥದಲ್ಲಿ ಸಾಗಬೇಕೆನ್ನೋ ದೂರದೃಷ್ಟಿ ಇಲ್ಲಿನ ಜನತೆಯಾಗಿರುವಾಗ ನೋಡಿ, ಇವತ್ತಿನ ಫಲಿತಾಂಶದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, 3 ಮುಖ್ಯವಾಗಿ ಅಜೆಂಡಗಳು ನಿರ್ನಾಮವಾಗಿದೆ. ಒಂದು, ಅಭಿವೃದ್ಧಿಯ ವಿಚಾರವನ್ನು ಬಿಟ್ಟು ಏನು ವಂಶಾಡಳಿತವಾದಂತಹ ವಿಚಾರವನ್ನು ಹಿಡಿದುಕೊಂಡಿದೆ ಅದು ನೆಲ ಕಚ್ಚಿತು. ಎರಡನೇದ್ದು, ಜಾತಿವಾದವನ್ನು ಜಾತಿವಾದವನ್ನು ಇಟ್ಟು ನಾವು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶವನ್ನು ಗೆಲ್ಲುತ್ತೇನೆ ಅನ್ನೊಂದು ತಾರ್ಕಿಕ ಒಂದು ಅಂಶವನ್ನು ಇಟ್ಕೊಂಡು ಬಂದಿದ್ರು, ಅದು ಸಹ ಜನರು ಸ್ವೀಕಾರ ಮಾಡಲಿಲ್ಲ. ಮೂರನೇದ್ದು, ಸಮುದಾಯದ ತುಷ್ಟೀಕರಣ. ಒಂದು ಸಮುದಾಯದ ಧರ್ಮಗಳ ತುಷ್ಟೀಕರಣ ಮಾಡ್ಲಿಕ್ಕೆ ಹೊರಟರು, ಅದು ಸಹ ಫಲ ಕೊಡಲಿಲ್ಲ. ಇನ್ನಾದ್ರೂ ನಾವು ಹೇಳುದು, ಕಾಂಗ್ರೆಸ್ನವರು ಈ ಜಾತಿವಾದ, ವಂಶಾಡಳಿತ ಮತ್ತು ತುಷ್ಟೀಕರಣ, ಭ್ರಷ್ಟಾಚಾರವನ್ನು ಬಿಟ್ಟು ದೇಶವನ್ನು ಒಂದು ಅಭಿವೃದ್ಧಿ ಪಥದತ್ತ ಕೊಯ್ಯುವಂತಹ ರಾಜಕೀಯ ಪಕ್ಷವಾಗಿ, ಪ್ರಬುದ್ಧ ಒಂದು ನಾಯಕನಾಗಿ ಅವರು ಸಮಾಜವನ್ನು ಎದುರಿಸಬೇಕು ಹೊರತು ಇಂಥ ತುಚ್ಛ ರಾಜಕಾರಣ ಮಾಡೋದನ್ನು ನಾವು ನಿಲ್ಲಿಸಬೇಕು. ಮತ್ತು ಇದನ್ನು ಗುಜರಾತಿನ ಜನತೆ ಮತ್ತೊಂದು ಹಿಮಾಚಲ ಪ್ರದೇಶ ಜನತೆ ತೋರಿಸಿಕೊಟ್ಟೆ. ಆದ್ರೂ ನಾನು ವಿಶೇಷವಾಗಿ ಒಂದು ಹೇಳ್ತೇನೆ, ಒಂದು ನಿಮಿಷ. ಇವತ್ತು ಎಲ್ಲಾ ಪ್ರಚಾರಗಳ ಇದನ್ನು ನೋಡಿ, ಗಮನಿಸಿ. ಇವತ್ತು ಯಾವ ರಾಜ್ಯಕ್ಕೆಲ್ಲ ಎಲೆಕ್ಷನ್ ನಡೆಯಿತು? ಗುಜರಾತ್ ಮತ್ತು ಹಿಮಾಚಲ. ಆದ್ರೆ ಚರ್ಚೆಗೆ ಗ್ರಾಸವಾದ ರಾಜ್ಯ ಯಾವುದು? ಹಿಮಾಚಲ ಬಂತ? ಯಾವ ಒಂದು ಸಾಂದರ್ಭಿಕವಾಗಿ ಭ್ರಷ್ಟಾಚಾರದ ವಿರೋಧಿ ಅಲೆಯಲ್ಲಿ ಬಂದಂತಹ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜಕೀಯವಾಗಿ ಎದ್ದು ಬಂತನನ್ನು ಯಾವುದೇ ಸಂದರ್ಭದಲ್ಲಿ ಈಗ ನಾಯಕರು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ಅವರು ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಈಗ ನೀವು ಒಪ್ಕೊಳ್ತೀರಾ, ವಂಶ ಅಂದ್ರೆ ಜಾತಿವಾದ ಎತ್ತಿದ್ರಿ, ಪ್ರಯತ್ನ ಅವ್ರು ಗೆದ್ದಿರ್ಬೋದು, ಯಾರೋ ಮೆವಾನಿ ಗೆದ್ದಿರ್ಬೋದು, ಅಶ್ವೇಕ ಗೆದ್ದಿರ್ಬೋದು, ಇಬ್ರು ಗೆದ್ದಿರ್ಬೋದು. ಆದ್ರೆ ಓವರಾಲ್ ಆಗಿ ಕಾಂಗ್ರೆಸ್ಗೆ ಲಾಭ ಆಗಿಲ್ಲ. ಇಲ್ಲ, ಜಾತಿವಾದವನ್ನ ನಾವು ಅಲ್ಲಿ ಬೆಳೆಸಿಕೊಂಡು ಹೋಗುವಂತ ಕೆಲಸಗಳನ್ನ ನಾವು ಮಾಡಲಿಲ್ಲ. ಅಲ್ಲಿ ಹೋರಾಟ ನಡೀತಾ ಇತ್ತು. ಹೋರಾಟ ನಡೀತಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನವನ್ನು ಹೇಳತಕ್ಕಂಥ ಕೆಲಸಗಳನ್ನ ನಾವು ಮಾಡಲೇಬೇಕಾಗಿದೆ. ಆ ದೃಷ್ಟಿಯಿಂದ ಅಲ್ಲಿ ಪಟೇಲ್ ಸಮುದಾಯದವರ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ, ಹಿಂದುಳಿದ ವರ್ಗದವರು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ, ಬ್ಯಾಕ್ವರ್ಡ್ ಬಹುಶಃ ಇನ್ನೊಂದು ವರ್ಗದವರು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವಲ್ಲಿ ಯೂಸ್ ಮಾಡುವಂತ ನಾವಲ್ಲಿ ಅವರಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ನಾವು ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ಅವರವರ ಬೇಡಿಕೆಗಳನ್ನ ಅವರು ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆಯ ಬಗ್ಗೆ ನಾವು ಪ್ರಸ್ತಾವನೆಯನ್ನ ಮಾಡಿದ್ದೇವೆ. ನಾವು ಅದನ್ನು ನೋಡ್ತೇವೆ, ನಾವು ಅಧಿಕಾರಕ್ಕೆ ಬಂದರೆ ಅನ್ನುವಂಥ ವಿಚಾರವನ್ನ ಮಾಡಿದ್ದೇವೆ ವಿನಃ ಜಾತಿ ಆಧಾರದ ಮೇರೆಗೆ ಕಾಂಗ್ರೆಸ್ ಯಾವತ್ತೂ ಕೂಡ ರಾಜಕಾರಣವನ್ನ ಮಾಡುವುದಿಲ್ಲ. ಕಾಂಗ್ರೆಸ್ ಜಾತಿ ಬಿಡಿ, ಒಂದು ಧರ್ಮದ ಅಡಿಯಲ್ಲಿ ನಾವು ಮಾಡ್ತಾ ಇಲ್ಲ. ನಾವೆಲ್ಲ ಧರ್ಮದವರನ್ನ ಜೊತೆಗೆ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದೇ ಕಾಂಗ್ರೆಸ್. ಇವರು ಮಾಡತಕ್ಕಂಥದ್ದೇ, ಇವರಿಗೆ ಜಾತಿ ಅಂತ ಹೇಳಿದ್ರು, ಇವರಿಗೆ ಒಂದು ಧರ್ಮ ಆದ್ರೆ ಮಾತ್ರ ಇವರು ಅದನ್ನು ನೋಡಿಕೊಂಡು ತೋರಿಸ್ಕೊಂಡು ಹೋಗತಕ್ಕಂಥವ್ರು. ಆ ರಾಜಕಾರಣ ಅವರ ಹತ್ರನೇ ಇರತಕ್ಕಂಥದ್ದು, ನಮ್ಮ ಹತ್ರ ಆ ರಾಜಕಾರಣ ಇಲ್ಲ. ಮತ್ತೆ ಇವರು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಬಾರಿ ಚೆನ್ನಾಗಿದ್ದಾರೆ. ವೇದಿಕೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಮಾಡ್ತೇವೆ, ಅದೆಲ್ಲ ಮಾಡ್ತೇವೆ. ಇವರು ಭ್ರಷ್ಟಾಚಾರ, ನಾನು ಅಲ್ಲಿಗೆ ಕೇಳ್ತಾ ಇದ್ದೇನೆ, ಇವರು ಭ್ರಷ್ಟಾಚಾರ ಮಾಡುವವರನ್ನ ನಾವು ವಿರೋಧಿಸ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ. ಇವರು ಮೋದಿ, ಇವರು ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರಲ್ಲ, ಅಮಿತ್ ಶಾ ಇದ್ದಾರಲ್ಲ, ಅಮಿತ್ ಶಾನ ಮಗ ನಿಮಗೆ ಏನು ಒಂದೇ ವರ್ಷದಲ್ಲಿ ಬಹುಶಃ 15,000 80 ಕೋಟಿ ತನಕ ಇವರು ಒಂದು ವರ್ಷದಲ್ಲಿ ಅಭಿವೃದ್ಧಿ ಆಗ್ತದೆ ಇವರದು ಅನ್ನುವಂಥದ್ದು ಇದ್ರೆ ಇದು ಭ್ರಷ್ಟಾಚಾರ ಅಲ್ವಾ? ಇದಕ್ಕೇನಾದ್ರು ಮಾತಾಡ್ತಾರ ಅವರು? ಒಂದು ಅದು ಬಹುಶಃ ಈಗ ನಮ್ಮ ನಿರೀಕ್ಷೆ ಮಾತಾಡುವಾಗ ಚರ್ಚೆಗಳ ನೋಡಿ, ನಾವು ಬಹಳ ಒಂದು ಗೌರವವಾಗಿ ಯಾವುದೇ ಅಜೆಂಡಾಗಳನ್ನ ನಾವು ತಿಳಿದುಕೊಳ್ತೇವೆ ಚರ್ಚೆಗೆ. ಆದ್ರೆ ಅದು ಚರ್ಚೆಗೆ ಒಂದು ಹತ್ತಿರದ ವಸ್ತು ಆಗಿರ್ಬೇಕು. ಆರೋಪ ನೀವು ಇದರ ಬಗ್ಗೆ, ಅಮಿತ್ ಶಾ ಮಗನ ಬಗ್ಗೆ ನೀವು ಮಾತಾಡಿ, ನಾವು ಇಲ್ಲಿ ವಿಷಯಾಂತರವನ್ನು ತಪ್ಪಿಸುವಂತವೇ, ನಾವು ಅಲ್ಲಿಗೆ ಹೋಗುವ ಖಂಡಿತ. ಆದ್ರೆ ನಾವು ಮಾತುಗಳಲ್ಲಿ ಬರುವಂತ, ನೀವು ಹೇಳಿದ್ರು ನಾವು ಒಂದು ವೇದಿಕೆಗೆ ವ್ಯಕ್ತಿ ಆಗಿದ್ದೇವೆ ಅಂತ. ನಾವು ವೇದಿಕೆಗೆ ವ್ಯಕ್ತಿ ಆಗುವುದು ಮುಖ್ಯವಾ? ಸೂಕ್ತವಾಗಿ ನೋಡಿ, ವೇದಿಕೆಗೆ ಸೂಕ್ತವಾಗಿ ನಾವು ಮಾತಾಡುವುದು ಮುಖ್ಯವಾ?
ಸಮಾಜ ನಮ್ಮನ್ನು ಗಮನಿಸ್ತಿರ್ತದೆ. ಇವತ್ತು ಏನು ಗುಜರಾತ್ ಎಲೆಕ್ಷನ್ ಮತ್ತು ಹಿಮಾಚಲ ಪ್ರದೇಶದ ಎಲೆಕ್ಷನ್ ಬಗ್ಗೆ ನಾವು ಮಾತಾಡುವಾಗ ನಾವು ವಿಷಯ ಅಂತ ಖಂಡಿತವಾಗಿ ಮಾತಾಡು. ಯಾಕೆ ಅಂದರೆ ಯಾವುದೇ ಒಂದು ಚರ್ಚೆಗಳು ನಡಿ ನಾವು ಒಂದು ಇವರು ಒಂದು ಮಾತನ್ನು ಎತ್ತಿದ್ದಾರೆ ಅಮಿತ್ ಶಾ ಅಜ್ಜಿ ಅವರ ಬಗ್ಗೆ, ಅವರ ಮಗನ ಬಗ್ಗೆ ಎತ್ತಿದ ಇದನ್ನು ಯಾವ ರೀತಿ ಕೋರ್ಟೆ ಅದಕ್ಕೆ ವ್ಯವಸ್ಥೆ ಮಾಡಿದೆ ಅಂತ ಇವರಿಗೂ ಗೊತ್ತಿಲ್ಲ. ಕೋರ್ಟಿನ ಬಗ್ಗೆ ನಾವೊಂದು ಹೇಳುದು, ನೀವು ಭ್ರಷ್ಟಾಚಾರ ಹಾಗಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ನೀವು ಅದನ್ನು ಈ ಸಲ ಸೋಲ್ಪಿದ್ದೀರಿ? ಇಷ್ಟು ವರ್ಷಗಳಿದ್ದವರು ಯಾಕಾಗಿ ನೋಡಿ. ಮತ್ತೊಂದು ನಾವು ಇಲ್ಲಿ ಉಲ್ಲೇಖ ಮಾಡ್ತೇನೆ, ಯಾವುದೇ ಇವತ್ತು ನಾನು ಸಹ ಈಗ ವ್ಯವಸ್ಥಿತವಾಗಿ ಇದು ಮಾತಾಡುವಂತಿದ್ದೇನೆ. ಯಾಕೆ ಗೊತ್ತುಂಟ, ಯಾವುದೇ ಚರ್ಚೆಗಳು ಸುಮ್ಮನೆ ವಿನಾಕಾರಣ ಭ್ರಷ್ಟಾಚಾರದ ವಿಷಯದಲ್ಲಿ ನಾವು ಇವರು ಅದಕ್ಕೆ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತದಾರ ಪ್ರಭು ಕೊಟ್ಟಾಗಿದೆ, ಅದನ್ನು ನಾವು ಸ್ವೀಕಾರ ಮಾಡದೇ ಹೊರತು ವೇದಿಕೆಯಲ್ಲಿ ಆಗುವಂತಹ ಚರ್ಚೆಗಳನ್ನ ಹೇಳಿದ್ರಿ ರಾಜ್ಯ ಕರ್ನಾಟಕಕ್ಕೆ ಇಫೆಕ್ಟ್ ಆಗುದಿಲ್ಲ ಅಂತೇಳಿ. ನಿಮ್ಗೆ ಅನಿಸ್ತಾ ಉಂಟಾ ಕರ್ನಾಟಕಕ್ಕೆ ಇದು ನಿಮ್ಗೊಂದು ಬೂಸ್ಟ್ ಬಂತು? ನೀವು ಖಂಡಿತ ನೀವೊಂದು ಮಾತು ಹೇಳಿದ್ರೆ ಬೂಸ್ಟ್ ಅಂತ ಹೇಳಿ ನಾವು ನನಗೊಂದು ಕಾಲಾವಕಾಶ ಕೊಡ್ಬೇಕು, ಚರ್ಚೆ ಮಾಡ್ಲಿಕ್ಕಿದೆ. ಯಾಕೆಂದ್ರೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ನೋಡಿ ಗುಜರಾತ್ ಎಲೆಕ್ಷನ್ ಆಯ್ತು. ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರು ಅದಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿ ಅಲ್ಲಿ ಪಟೇಲ್ ಸಮುದಾಯರನ್ನು ಒಡೆಯಲಿಕ್ಕೆ ಮಾಡಿದ್ರು, ಅದಕ್ಕಾಗಿ ಹಾರ್ದಿಕ್ ಪಟೇಲನ್ನು ತೆಗೆದುಕೊಂಡ್ರು. ಅಹಿಂದ ಅಂತ ಹೇಳಿಕೊಂಡು ಇಲ್ಲಿ ಮೆರೆದಾಡುತ್ತಿರುವಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಯಾರು ಹಿಂದುಳಿದ ವರ್ಗಗಳ ನಾಯಕ ಅಗ್ನೀಶ್ ಇವರನ್ನು ಅಲ್ಪೇಶ್ ಠಾಕೂರ್ ಅವರನ್ನು ಹಿಡಿದುಕೊಂಡು ಅಲ್ಲಿ ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಅನ್ನು ಒಡೆಯಲಿಕ್ಕೆ ಮಾಡಿದ್ರು. ಆದ್ರೆ ಅಲ್ಲಿಯ ಮತದಾರ ಪ್ರಭು ಯಾವುದಕ್ಕೂ ಜಗ್ಗಲಿಲ್ಲ. ನೀವು ಗಮನಿಸಿ, ಅಲ್ಲಿ ಮಾಡಿದ ಅಜೆಂಡವನ್ನೇ 6 ತಿಂಗಳ ಹಿಂದೆ ಇಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದರ ಮುಖಾಂತರ MB ಪಾಟೀಲ್ ಎನ್ನುವಂತಹ ಒಂದು ಸಚಿವ ಮಿನಿಸ್ಟರ್ ಹಿಡಿದುಕೊಂಡು ಇಲ್ಲಿ ಲಿಂಗಾಯತ ಮತ್ತು ವೀರಶೈವಗಳ ಮಧ್ಯೆ ಒಡೆಯುವಂತ ಧರ್ಮದ ವಿರುದ್ಧ ಜಾತಿ ವಿಷ ಬಿತ್ತು ಅಂತ ಮಾಡಿದ್ರು. ಎರಡನೇದು ನೀವು ನೋಡಿ ಗಮನಿಸಿ, ಅಹಿಂದ ಹೇಳಿಕೊಂಡು ಹಿಂದುಳಿದ ವರ್ಗದವರನ್ನು ನಾವು ಮೇಲುತ್ತೇವೆ ಅಂತ ಹೇಳಿಕೊಂಡು ಇಲ್ಲಿಗೆ ಅದಕ್ಕೆ ಕೊಟ್ಟಂತಹ ಎಲ್ಲಾ ಇದನ್ನು ಭ್ರಷ್ಟಾಚಾರ ಮಾಡಿಕೊಂಡು ಇಲ್ಲಿ ಅದರದ್ದು ಯಾರು ಆಂಜನೇಯ ಸನ್ಮಾನ್ಯ ಶ್ರೀ ಆಂಜನೇಯ ಸಚಿವರು ಎಲ್ಲಾ ತಿಂದು ತೇಗಿ ಇನ್ನೂ 10 ವರ್ಷ ಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾರೆ. ನಾನೊಂದು ಇಲ್ಲಿ ಸ್ಪಷ್ಟಪಡಿಸ್ತೇನೆ, ಅಹಿಂದ ಹೇಳ್ಕೊಂಡು ಇವರು ವ್ಯವಸ್ಥಿತ ಮಾಡ್ತಾರಲ್ಲ. ಒಂದು ನಿಮಿಷ ನಾವು ಹೇಳಿದ್ದು ಜಾತಿ ಯಾವ ರೀತಿ ಗುಜರಾತಿನಲ್ಲಿ ಮಾಡ್ತಾರೆ, ಇಲ್ಲಿ ಅದೇ ಅಜೆಂಡಾ ಇಟ್ಕೊಂಡು ಮಾಡ್ತಾ ಗುಜರಾತ್ ಜಾತಿ ಒಡೆಯ ಪ್ರಯತ್ನ ಎಲ್ಲೂ ಆಗುತ್ತೆ. ನಾವು ಜಾತಿ ಒಡೆಯತಕ್ಕಂಥ ಪ್ರಯತ್ನವನ್ನ ಇಲ್ಲಿಯೂ ನಾವು ಮಾಡಲಿಲ್ಲ. ನೀವು ಯಡಿಯೂರಪ್ಪರ ಕಾಲದ ಆ ಆಡಳಿತಕ್ಕೆ ನೀವು ಬನ್ನಿ, ಅದನ್ನ ನೆನಪು ಮಾಡ್ಕೊಳ್ಳಿ. ನಿಮಗೆಲ್ಲ ನಾವು ನೆನಪು ಮಾಡತಕ್ಕಂಥದ್ದು, ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಯಾವ ಜಾತಿಯ ಸಮ್ಮೇಳನವನ್ನ ಮಾಡಲಿಲ್ಲ ಹೇಳಿ ಇವರು ನೋಡ. ಯಾವ ಜಾತಿಯ ಸಮ್ಮೇಳನವನ್ನ ಮಾಡಲಿಲ್ಲ. ನನಗೆ ಅವಕಾಶ ಕೊಡಿ. ಇದು ರಾಜಕಾರಣದಲ್ಲಿ ಇದ್ದದ್ದೇ. ಎಲ್ಲಾ ಜಾತಿಯವರನ್ನು ಓಲೈಸತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇವರು ಜಾತಿ ಸಮ್ಮೇಳನವನ್ನ ಮಾಡಿಕೊಂಡು ಅವರಿಗೆ ಬೇಕಾದ ರೀತಿ ಮಾತಾಡ್ತಾ ಇದ್ರು. ಬಟ್ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಎಲ್ಲಾ ಜಾತಿಯವರನ್ನ ಕರೆಸ್ಕೊಂಡು ಧರ್ಮದಲ್ಲಿ ಎಲ್ಲ ಜಾತಿಯವರನ್ನ ಕರ್ಕೊಂಡು ಅವರಿಗೆ ಕೆಲವು ನಾವು ಅನುದಾನವನ್ನ ಕೊಡತಕ್ಕಂಥ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಹಿಂದುಳಿದವರಿಗೆ ಪ್ರತ್ಯೇಕವಾಗಿ ಕೊಡತಕ್ಕಂಥದ್ದು, ಬೇರೆ ಬೇರೆ ವರ್ಗದವರಿಗೆ ನಾವು ಇದನ್ನು ಕೊಡತಕ್ಕಂಥ ಏನೋ ಅವರಿಗೆ ಅನುದಾನವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿ ಪ್ರೀತಿಯಿಂದ ನಾವು ಅವರನ್ನ ನಮ್ಮ ಕಡೆಗೆ ಎಳಿತಾ ಇದ್ದೇವೆ. ಯಾವುದು ಕೂಡ ರಾಜಕಾರಣದಲ್ಲಿ ಪ್ರೀತಿಯಿಂದ ನಮ್ಮ ಕಡೆಗೆ ಎಳ್ಕೊಳ್ಬಹುದು. ಆದರೆ ದಬ್ಬಾಳಿಕೆಯನ್ನ ಮಾಡಿ ಬೇರೆ ಯಾವುದನ್ನ ಧಾರ್ಮಿಕ ಭಾವನೆಗಳನ್ನ ತೋರಿಸಿ ಹಿಂದೂ ಮುಸ್ಲಿಂ ನಾನು ಕೇಳತಕ್ಕಂಥದ್ದು, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ಒಂದು ಬೆಂಕಿಯನ್ನ ಹಚ್ಚತಕ್ಕಂಥ ಕೆಲಸವನ್ನ ಮಾಡಿ ರಾಜಕಾರಣವನ್ನ ಮಾಡಿದ್ರೆ ಇದು ಒಳ್ಳೆಯದಾಗುವುದಿಲ್ಲ. ಪ್ರಯತ್ನವನ್ನು ಸರಿ ಅಂತ ಹೇಳ್ತೀವಿ ನೋಡಿ. ಅಲ್ಲಿ ಲಿಂಗಾಯತ್ ನಮಗೂ ಸಿದ್ದರಾಮಯ್ಯರಿಗೂ ಅದಕ್ಕೂ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ. ಒಂದು ಧರ್ಮದಲ್ಲಿ ಈಗ ಅವರು ಯಾರೋ ಇವರು ಹೇಳಿದ್ರು, ಪಟೇಲ್ ಯಾರು ಇವರನ್ನ ಹೇಳಿದ್ರಲ್ಲ, MB ಪಾಟೀಲ್ ಅನ್ನ ಹೇಳಿದ್ರಲ್ಲ. MB ಪಾಟೀಲ್ ಅವರ ಒಂದು ಸಮುದಾಯದ ಒಬ್ಬ ನಾಯಕ, ಸಮುದಾಯದ ನಾಯಕ. ಹೌದು, ಸಮುದಾಯದ ಸಚಿವರಾಗಿದೆ. ಸಚಿವರಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವರು ಸಮ್ಮೇಳನವನ್ನ ಮಾಡಬಾರದು ಅಂತ ನೀವು ಹೇಳುವುದಿದ್ರೆ, ಇಡೀ ಮೋದಿಜಿ ಅವರು ಒಬ್ಬ ಪ್ರಧಾನಮಂತ್ರಿ ಆಗಿದ್ದು ಇವರಿಗೆ ಚುನಾವಣೆಯಲ್ಲೇ ಗೆಲ್ಲಿಸತಕ್ಕಂಥ ಕೆಲಸವನ್ನ ಬಿಟ್ರೆ, ಅವತ್ತಿನಿಂದ ಇವತ್ತಿನ ತನಕ ಚುನಾವಣೆಯಲ್ಲಿ ಗೆಲ್ಲಿಸತಕ್ಕಂಥ ಕೆಲಸ, ಒಳ್ಳೆ ಭಾಷಣಗಾರ ಒಪ್ತೇವೆ ನಾವು, ಚುನಾವಣೆಯಲ್ಲಿ ಗೆಲ್ಲಿಸತಕ್ಕಂಥ ಬೇರೆ ಏನಲ್ಲ. ಮೋದಿಯವರೇ ಗಿಮಿಕ್ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲಿಸತಕ್ಕಂಥ ಇವರು ಮೂಕನನ್ನಾಗಿ ಮಾಡಿ. ಈಗ ಏನು ಗುಜರಾತ್ ನಲ್ಲಿ ಏನಾಗಿದೆ,
ಗುಜರಾತಿನಲ್ಲಿ ಸತ್ಯ ಹೇಳುವುದಾದ್ರೆ ಗುಜರಾತಿನಲ್ಲಿ ಸತ್ಯ ಹೇಳುವುದಾದ್ರೆ ನೋಡಿ ಎಷ್ಟು ಸೀಟ್ಗಳೆಲ್ಲ ಬಂದಿದ್ದಾವೆ. ಈಗ 99 ಅವರಿಗೆ ಬಂದಿದೆ, ನಮಗೆ 80 ಬಂದಿದೆ. ಇಲ್ಲಿ ನೋಡಿ ವಿಲೇಜ್ ಏರಿಯಾಗಳಿಂದ ಇಲ್ಲಿ ಒಂದು ನಮಗೆ ಅಂಕಿಅಂಶ ಇದೆ. ವಿಲೇಜ್ ಏರಿಯಾಗಳಿಂದ 71 ಸೀಟ್ಸ್ ಕಾಂಗ್ರೆಸ್ಗೆ ಬಂದಿದೆ. ಅದು ಯಾಕೆ ಅಂತ ಕೇಳ್ತೇನೆ ನಾನು. 71 ಸೀಟ್ಸ್ ನಮಗೆ ಕಾಂಗ್ರೆಸ್ಗೆ ಬಂದಿದೆ, 56 ಸೀಟ್ಸ್ ಬಿಜೆಪಿಗೆ ಬಂದಿದೆ. ಟೌನ್ ಏರಿಯಾದಲ್ಲಿ ನಮಗೆ ಅವರಿಗೆ 43 ಸೀಟ್ಸ್ ಬಂದಿದೆ, ನಮಗೆ ಓನ್ಲಿ 9 ಸೀಟ್ಸ್ ನಮಗೆ. ಕಲಿತವರು ಅಂತಲ್ಲ, ಈ ಪ್ರಚಾರದ ಗಿಮಿಕ್ಸ್ ಅನ್ನು ಮಾಡ್ತಾರೆ ನೋಡಿ. ಈ ಪೇಟೆಗಳಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಬಾರಿ ಸುಲಭ ಆಗ್ತದೆ ನೋಡಿ. ಪೇಟೆಗಳಲ್ಲಿ ಎಜುಕೇಟೆಡ್ ಇದ್ದಾರೆ ಇವರು. ಏನು ಯುವ ವೃಂದವನ್ನ ಎದುರು ಕಟ್ಟಿಕೊಂಡು ಮಾಡಿ ಇದನ್ನ ಮಾಡಿ ನಿಮ್ಗೆ ವೆಂಕಪ್ಪ ಅರ್ಥ ಇದು ಬಿಜೆಪಿಗೆ ಹಾಕ್ತಾರೆ, ಹಳ್ಳಿಯಲ್ಲಿದ್ದವರು ಗೊತ್ತಾಗಿಲ್ಲ ನಮಗೆ. ಯಾಕೆ ಹಾಕಿದ್ರು ಅಂದ್ರೆ ದಲಿತ ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಲಿತವರು ಬಿಜೆಪಿ ನಂಬ್ತಾ ಇದ್ದಾರೆ, ಕಲಿಯದವರು ಕಾಂಗ್ರೆಸ್ ಅನ್ನೇ ಇದ್ದಾರೆ. ಕಲಿತವರು ಹಳ್ಳಿಯಲ್ಲಿ ಇದ್ದಾರೆ. ಇದು ನಾನು ಹೇಳತಕ್ಕಂಥದ್ದು ಒಂದು ಪ್ರಚಾರದ ಇದಕ್ಕೆ ಮಾರು ಹೋಗಿ ಅವರಿಗೆ ಆಗ್ತಾರೆ. ಒಂದು ಸೀಟ್ ಅದರಲ್ಲಿ ಈಗ ನಾವೇನು 80 ಸೀಟ್ಸ್ಗೆ ನಾವು ಬಂದಿದ್ದೇವೆ, ಇವರು 99 ಸೀಟ್ಸ್ಗೆ ಬಂದಿದ್ದಾರೆ. ನಮಗೆ 500 ವೋಟ್ಸಿನ ಡಿಫರೆನ್ಸ್ ನಲ್ಲಿ 15 ಸೀಟ್ಗಳನ್ನ ನಾವು ಲೂಸ್ ಮಾಡಿಕೊಂಡಿದ್ದೇವೆ. ಇವರ ಅಂಕಿಅಂಶಗಳು ಬಹಳ ಒಂದು ಇದಾಗಿದೆ. ನಾವೊಂದು ಹೇಳುದು 99 ಸೀಟುಗಳನ್ನು ಬಿಜೆಪಿ 81. ನೀವು ಇವತ್ತು ಚುನಾವಣಾ ಆಯೋಗದ ಇದನ್ನು ನೋಡಿದ್ರಿ, ಈಗ ಬಂದಿರಬಹುದು 24 ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 1000ಕ್ಕಿಂತ ಕೆಳ ಇದರಲ್ಲಿ ಸೋಲುತ್ತಿದೆ. ಅದರಲ್ಲಿಯೂ 18 ಸೀಟುಗಳಲ್ಲಿ 500ಕ್ಕಿಂತ ಕೆಳದ್ದು. ಇದನ್ನು ಈಗಾಗಲೇ ಅವ್ರ ಅಂಕಿಅಂಶ ಇದು ಇಂಗ್ಲಿಷ್ ಚಾನೆಲ್ಗಳಲ್ಲಿ ಕೊಟ್ಟಿಯಾಗಿದೆ ನೋಡಿ. ನಾನು ನೋಡಿ 99ಕ್ಕೆ 24 ಸೇರಿ ನಾವು ಅಂಕಿಅಂಶ ಮುಖ್ಯ ಅಲ್ಲ. ನಾವು ಇಲ್ಲಿ ಇದು ಹೇಗೆ ಮೂಗಿಗೆ ಕೆಸರು ತಾಗ್ಲಿಲ್ಲ ಅಂತ ಆಗಿದೆ. ನಾವು ಹೇಳುದು ನೋಡಿ ನೋಡಿ ನಾವು ಪರ್ಸೆಂಟೇಜ್ ಆಫ್, ನೀವು ಗಮನಿಸಿ ಪರ್ಸೆಂಟೇಜ್ ಆಫ್ 2012ರಲ್ಲಿ 37%, 37.12 ಕಾಂಗ್ರೆಸ್ ಇದನ್ನು ಓಟು ಗಳಿಸಿತ್ತು. ಆಗ ಭಾರತೀಯ ಜನತಾ ಪಾರ್ಟಿ 42%. ಈ ಸಲ ಭಾರತೀಯ ಜನತಾ ಪಾರ್ಟಿ 49.85% ಆಗಿದೆ. ಇದು 47.82% ಅದು ವೋಟರ್ಸ್ ಇದ್ದಾರೆ. ಹಾಗಾಗಿ ಓಟಿನಲ್ಲಿಯೂ 10%, 42 ಇಂದ ಇದಕ್ಕೆ ಆಗ 10 ನಿಯರ್ಲಿ 1.82% ಜಾಸ್ತಿಯನ್ನು. ಈಗ ನೀವು ಗ್ರೌಂಡ್ ರಿಯಾಲಿಟಿ ನೀವು ಒಪ್ತಾ ಇಲ್ಲ. ಯಾಕೆ ಗ್ರೌಂಡ್ ರಿಯಾಲಿಟಿ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ನಮ್ಮ ಹತ್ರ ಏನಿಲ್ಲ. ನೀವು ಪ್ರಧಾನಿ ಚರ್ಚೆ ಮಾಡಿ ನಾವು ಹೇಳ್ತೇವೆ. ನಾವು ಖಂಡಿತವಾಗಿ ಈ ಸಲ ಅವರ ಕಾಂಗ್ರೆಸ್ನ ಸಾಧನೆ ಹೋಗ್ತೇವೆ. ಆದ್ರೆ ನಾವೊಂದು ಹೇಳುದು ಅಂತಂದ್ರೆ 5 ವರ್ಷಗಳ ಅವಧಿಯಲ್ಲಿ ಒಂದು ರಾಜಕೀಯ ಮಾಡ್ತಿರುವಂತ ಒಂದು ಸರ್ಕಾರ ಮಾಡ್ತಿರುವಂತ ಪಕ್ಷ, ಅಲ್ಲಿ ರಾಜ್ಯ ಈಗ ಸ್ಟೇಟ್ ಇದರಲ್ಲಿ ಅದರಲ್ಲೇ ಆದಂತ ಒಂದು ಹಿನ್ನಡೆ ಇರ್ತದೆ. ಅದೊಂದು ಯಾಕೆಂದ್ರೆ ಮೂಲಭೂತ ಒಂದು ಸರ್ಕಾರ 5 ವರ್ಷ ಮಾಡುವಾಗಲೇ ಜನ ಚೇಂಜ್ ಮಾಡ್ತಾರೆ ಅನಿಸುವಾಗ 22 ವರ್ಷ ಆದ ಕೂಡ ಇದು ಭಾರತೀಯ ಮತದಾರರು ಎಷ್ಟು ಪ್ರಬುದ್ಧರಾಗಿದ್ದಾರೆ ಎನ್ನುವುದಕ್ಕಿಂತ ಯಾಕೆ ಹೇಳ್ತೇನೆ ನೋಡಿ, GST ಮತ್ತು ಅಮಾನ್ಯನ ಇದು ರೂಪಾಯಿ ಅಮಾನ್ಯವಾದ ನಂತರ ಬಹಳಷ್ಟು ಇದರಲ್ಲಿ ಜನರು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ. ಇಲ್ಲಿಯ ನೆಲದ ಸಂಸ್ಕೃತಿಯನ್ನು ಅರಿತುಕೊಂಡಂತ ಜನ ಯಾವ ರೀತಿ ಇವತ್ತು ಚಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಕಷ್ಟ ಬಂದ್ರು ಮುಂದೊಂದು ದಿವಸ ನಮ್ಮ ದೇಶ ಒಳಿತಾಗುತ್ತದೆ ಎನ್ನುವ ದೂರದೃಷ್ಟಿ ಮತದಾರ ಪ್ರಭುವಿನಲ್ಲಿ ಇದ್ದ ಕಾರಣ ಇವತ್ತು ಭಾರತೀಯ ಜನತಾ ನನ್ನ ಪ್ರಶ್ನೆ ಇಷ್ಟೇ, ಇವರು ಗೆದ್ದಿರತಕ್ಕಂಥದ್ದು ಒಂದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನೀವೇನು 22 ವರ್ಷಗಳ ಆಡಳಿತ ವಿರೋಧಿ ಅಲೆ ಬಂದಿಲ್ವೋ ಅಂತ ನೀವು ಕೇಳತಕ್ಕಂಥದ್ದು. ನಿಜಕ್ಕೂ ಆಡಳಿತ ವಿರೋಧಿ ಅಲೆ ಅಲ್ಲಿ ಬಂದಿದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಅದಕ್ಕಾಗಿ ಓಟ್ ಕೊಟ್ಟಿರತಕ್ಕಂಥದ್ದಲ್ಲ. ನಮ್ಮ ಪ್ರಧಾನಿಯವರು ಏನು ಹೇಳ್ತಾ ಇದ್ರು, ನಾನು ದೇಶದ ಪ್ರಧಾನಿ ಆಗಿದ್ದೇನೆ, ಆದ್ರೆ ನನ್ನ ಮನೆಯಲ್ಲಿ ನಾನು ಸೋಲಬಾರದು, ದೇಶವನ್ನ ನಾನು ಗೆದ್ದಿದ್ದೇನೆ, ನನ್ನ ಮನೆಯಲ್ಲಿ ಸೋಲಬಾರದು ಅನ್ನುವಂಥ ಅಂಗಲಾಚತಕ್ಕಂಥ ರೀತಿಯ ಮಾತುಗಳನ್ನು ಅವರು ಮಾತಾಡಿ 55 ರ್ಯಾಲಿಗಳನ್ನ ಇಡೀ ಗುಜರಾತ್ನ ಉದ್ದಕ್ಕೆ
ಅವರು ಮಾಡಿ ಭಾವನಾತ್ಮಕವಾಗಿ ಈ ಜನರನ್ನ ನಮ್ಮ ಕಡೆಗೆ ಮತ ಹಾಕತಕ್ಕಂಥ ಜನರನ್ನ ಅವರು ಸೆಳೆಯತಕ್ಕಂಥ ಪ್ರಯತ್ನಗಳನ್ನ ಮಾಡಿರುವ ಒಂದು ಉದ್ದೇಶ ಕೇಳಿ. ಇನ್ನೂ 2 ಆರೋಪಗಳು, ಸುಳ್ಳು ಆರೋಪಗಳು ಇನ್ನೂ 2 ಇದಾವೆ. ಕಡೆಯ ಮಿನಿಟ್ ನಲ್ಲಿ ಮಾಡಿರತಕ್ಕಂಥ ಸುಳ್ಳು ಆರೋಪಗಳು ಏನಿದಾವೆ ಅಂತ ಹೇಳಿದ್ರೆ, ಒಂದು ಪಾಕಿಸ್ತಾನದ ಏನು ನಿವೃತ್ತ ಮಿಲಿಟರಿ ಆಫೀಸರ್ ಬಂದರು, ಇಲ್ಲಿ ಸಭೆಯನ್ನ ಮಾಡಿದರು. ಇಲ್ಲಿ ಸಭೆಯನ್ನ ಮಾಡಿ ಗುಜರಾತ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಅಹಮದ್ ಪಟೇಲ್ ಅವರು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮವರು ಸೇರಿಕೊಂಡು ಇಲ್ಲಿ ಗುಜರಾತ್ನ ಬಗ್ಗೆ ಮಾತಾಡಿದ್ದಾರೆ. ಯಾರ ಮನೆಯಲ್ಲಿ ಅಯ್ಯರ್ ಅವರ ಮನೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥ ಇದು ಸುಳ್ಳು, 100ಕ್ಕೆ 100 ಸುಳ್ಳು ಆರೋಪಗಳನ್ನ ಮಾಡಿದ್ರು. ಭಾವನಾತ್ಮಕವಾಗಿ ಇವರು ಪಾಕಿಸ್ತಾನದವರು ಕೇಳಿದ ರೀತಿಯಲ್ಲಿ ಕಾಂಗ್ರೆಸ್ ವರ್ತಿಸ್ತದೆ ಅನ್ನುವಂಥದ್ದನ್ನ ಜನರಲ್ಲಿ ಸುಳ್ಳು ಹೇಳತಕ್ಕಂಥ ಕೆಲಸವನ್ನ, ಅಂದ್ರೆ ನಿಮ್ಮ ಪ್ರಕಾರ ಜನ ಕಷ್ಟಪಟ್ಟಿದ್ರು ಸುಳ್ಳುಗೆ ನಂಬಿದ್ರು ಅಂತ ಹೇಳ್ತೀವಿ. ಇನ್ನೊಂದಿದೆ, ಇವರು ಇದನ್ನ ಈ ರೀತಿಯ ಸುಳ್ಳನ್ನ ಹೇಳಿದ್ರು. ಇನ್ನೊಂದು ಮಾತೇನು, ಅಯ್ಯರ್ ಅವರು ಒಂದು ಮಾತಿನಿಂದ ಬಂದಿರತಕ್ಕಂಥ ಅವರು ಕ್ಷಮೆಯನ್ನು ಕೇಳಿರ್ತಕ್ಕಂಥ ನಮ್ಮ ಪಕ್ಷ ಅವರನ್ನ ವಜಾ ಕೂಡ ಅಮಾನತು ಕೂಡ ಮಾಡತಕ್ಕಂಥ ಕೆಲಸವನ್ನ ಮಾಡಿದೆ. ಅವರು ನೀಚ ಅಂತ ಕರೆದಿಲ್ಲ, ನೀಚ ಸಂಸ್ಕೃತಿಯ ಅನ್ನುವಂಥದ್ದನ್ನು ಅವರು ಕರೆದ್ರು. ಆದ್ರೆ ಅದನ್ನೇ ದೊಡ್ಡ ಸಂಗತಿಯನ್ನ ಮಾಡಿ ಇವರು ಆ 2 ಸುಳ್ಳು ಆರೋಪಗಳಿಂದ ಕಡೆಯ ಒಂದು ಸಂದರ್ಭಗಳಲ್ಲಿ ಒಂದಷ್ಟು ಮತವನ್ನ ಪರಿವರ್ತನೆ ಮಾಡತಕ್ಕಂಥ ಕೆಲಸಗಳನ್ನ ಅವರ ದೇಶದ ಪ್ರಧಾನಿಯನ್ನು ಬಿಡಬಾರದು ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕಾಗಿ ಕಡೆಯ ಗಳಿಗೆಯಲ್ಲಿ ಮತ ಬಿದ್ದಿದೆ ಅನ್ನುವಂಥ ಎಲ್ಲ ಉಲ್ಲೇಖಗಳನ್ನು ಗಮನಿಸುವಾಗ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ ಹೆದರ್ತಿಲ್ಲ. ಇಲ್ಲ 100% ಹೆದರುದು ಮೋದಿಗೆ. ಅದನ್ನು ಮಾಡಿದ್ದಾರೆ ನೋಡಿ. ನಾನೊಂದು ಸುಳ್ಳು ಮಾತನ್ನು ನೋಡಿ, ಸುಳ್ಳು ಮಾತನ್ನು ಹೇಳಿದ್ದಾರೆ ಅಂತ. ಸುಳ್ಳು ಸತ್ಯ ಅದು ಹಾಗಾದ್ರೆ ಬದಿಗಿಡುವ, ಓಕೆ, ಇವರು ಹೇಳಿದಾಗೆ ಅದನ್ನ. ಆದ್ರೆ ನಾವೊಂದು ಹೇಳುದು, ಭಾರತೀಯ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯರು ಅಲ್ಲಿಯ ಒಬ್ಬ ನಮ್ಮ ನೆರೆ ರಾಷ್ಟ್ರದ ಯಾವುದು ಅವರನ್ನು ಕರೆಸಿಕೊಂಡು ಒಂದು ಗೌಪ್ಯವಾಗಿ ಆಗ್ಲಿಲ್ಲ ಅಂತ ನಾನು ಅದನ್ನ ಹೇಳುದು. ನೋಡಿ, ನಾವೇನು ಇದರಲ್ಲಿ ನೋಡಿದೆ, ಇದು ದೃಶ್ಯ ಮಾಧ್ಯಮದಲ್ಲಿ ಬಂದಂತಹ ವಿಚಾರವನ್ನ ಮಾತಾಡಲಿಲ್ಲ. ದೃಶ್ಯ ನೋಡಿ, ಯಾವುದೇ ಒಂದು ನೋಡಿ, ನಾವು ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಹೇಳುವಾಗ ಅದಕ್ಕೆ 1000 ವರ್ಷಗಳ ಇತಿಹಾಸ ಇದೆ, ಅದಕ್ಕೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಹಿರಿಯರು ಯಾವ ರೀತಿ ನಡೆದಿದೆ ನೋಡಿ. ನರಸಿಂಹರಾವ್ ಇರುವಾಗ ಯಾವ ರೀತಿ ನಡೆದುಕೊಂಡಿದ್ದಾರೆ. ನಮ್ಮ ಜವಾಬ್ದಾರಿ ನಾವು ಹೇಳುದು, ನಿಮ್ಮ ಜವಾಬ್ದಾರಿ ನಾವು ಪ್ರಶ್ನಿಸುವಂತ ಇಲ್ಲ. ನಾವು ಬದ್ಧರಾಗಿದ್ರು. ಒಮ್ಮೊಮ್ಮೆ ಎಡವಿದ್ದಲ್ಲಿ ಅಂತ ನಾವು ಗಮನಿಸಬೇಕು. ನೀವು ಎಲ್ಲಿ ಎಡವಿದ್ದೀರಿ? ಎಡವಿಲ್ಲ, ಎಡವಿಸಿದ್ದಾಗೆ ಮಾಡಿದ್ದಿ ನೀವು. ನೋಡಿ, ಇನ್ನೂ ನೀವು ಆ ನಿಮ್ಮ ಅಜೆಂಡಾದಿಂದ ನೀವು ಹೊರಗೆ ಬರೆದಿದ್ರೆ ಕೆಲವೇ ನೋಡಿ, ಒಂದು ಜಾತಿವಾದ, ವಂಶಾಡಳಿತ, ಮತ್ತೊಂದು ಹೀಗೆ ನಾವು ದೇಶದಲ್ಲಿರುವಂತಹ ಯಾವುದೇ ಒಂದು ವಿರೋಧ, ಯಾವುದೊಂದು ಪಕ್ಷದಲ್ಲಿ ಬಂದಂತಹ ಪ್ರಧಾನಮಂತ್ರಿಯನ್ನು ಹೀಯಾಳಿಸುವುದು ನೋಡಿ. ದೇಶದ ಪ್ರಧಾನಿ ಆದ ಕೂಡಲೇ ಅವರು ಎಲ್ಲರನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ. ಹಾಗಂತ ನೀವು ಹಿಂದಿನ ಇವರನ್ನು ಬೈದಿದ್ದೀರಿ ಅದು ಅಂತ ನೀವು ಹೇಳ್ಬೋದು. ನಾವು ಹೇಳುದಷ್ಟೇ, ನಮ್ಮ ದೇಶದ ಪ್ರಧಾನಿ ನೋಡಿ ಆಗಿದ್ದಾರೆ, PV ನರಸಿಂಹರಾವ್ ಆಗಿದ್ದಾರೆ, ಇಂದಿರಾ ಗಾಂಧಿ ಅವರ ಇದು ಆಗಿದ್ದರು. ಆ ಸಂದರ್ಭದಲ್ಲಿ ಯಾರು ಅವರನ್ನು ದುರ್ಗೆ ಅಂತ ಹೋಲಿಸಿದ್ದು? ಯಾರು? ನೋಡಿ, ಆ ತರದ ವ್ಯಕ್ತಿತ್ವವನ್ನು ಗುರುತಿಸಿ ನೀವು ಒಂದು ಸಲ ನೋಡಿ. ಬರ್ತದೆ ಸ್ವಾಮಿ, 19ಕ್ಕೆ ಹಿರಿಯರೇ, ನಾನೊಂದು ಮಾತನ್ನ ನೋಡಿ, 2014ರಲ್ಲಿ ಗಮನಿಸಿ, 2019 ಲೋಕಸಭೆಯಲ್ಲಿ ನಾಗೇಂದ್ರ ಅವರೇ, 2014ರಲ್ಲಿ ಮೋದಿ ಅವರ ಇದರಲ್ಲಿ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಇವರ ಸಂಖ್ಯೆ ಎಷ್ಟಕ್ಕೆ ಬಂದು ನಿಂತಿತ್ತು? 44ಕ್ಕೆ. ಆದ್ರೂ 44ಕ್ಕೆ ಬಂದು ನಾವು ಎಲ್ಲಿ ಎಡವಿದ್ದೇವೆ ಅಂತ ಆತ್ಮಾವಲೋಕನ ಬಿಟ್ಟು 382 ಬಂದಂತಹ ಒಂದು ರಾಜ್ಯಕ್ಕೆ ಒಂದು ಇದರಲ್ಲಿ ಬಂದಂತ ಒಂದು ಸರ್ಕಾರದ ಮೇಲೆ ಗದಪ್ರಹಾರ ಮಾಡುವುದಂದ್ರೆ ಏನು? ಆ ಬಗ್ಗೆ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ವಿರಾಮದ ಬಳಿಕ ರಾಹುಲ್ ಗಾಂಧಿಯವರು ಗುಜರಾತ್ನಲ್ಲಿ ಏನು ಸಾಫ್ಟ್ ಹಿಂದುತ್ವಕ್ಕೆ ಏನು ಶರಣಾಗಿದ್ರು ಅದು ನಮ್ಮ ರಾಜ್ಯದಲ್ಲಿ ಆಗಬಹುದಾ? ಕಾಂಗ್ರೆಸ್ ಅದನ್ನು ಇಲ್ಲಿ ಬಳಸಬಹುದಾ, ಉಪಯೋಗಿಸಬಹುದಾ, ಲಾಭ ಆಗ್ಬೋದಾ? ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಸಾಫ್ಟ್ ಹಿಂದುತ್ವ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಲಾಭ ತಂದಿದೆ, ಒಂದು ಪುಟ್ಟ ವಿರಾಮದ ಬಳಿಕ. ಡೈರಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರದಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಗುಜರಾತ್ನ BJPಯ ಜಯ ಕರ್ನಾಟಕ ಕೂಡ ವಿಸ್ತರಣೆ ಆಗ್ಬೋದಾ ಅಂತೇಳಿ. ವೆಂಕಪ್ಪಗೌಡರ, ನಿಮಗೆ ಸಾಫ್ಟ್ ಹಿಂದುತ್ವ ಅಲ್ಲಿ ಪ್ರಯತ್ನ ಆಯಿತು, ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬೀಳುವುದೆಲ್ಲ ಆಯಿತು, ಜನಿವಾರ ತೋರಿಸೋದು ಅಥವಾ ಕುತ್ತಿಗೆಗೆ ಮಾಲೆ ಹಾಕೋದು,
ಅದು ನಿಮ್ಗೆ ಅಂದರೆ ನಿಧಾನವಾಗಿ ಕಾಂಗ್ರೆಸ್ ಹಿಂದುತ್ವಕ್ಕೆ ಅಥವಾ ನಾವುಗಳು ಕೂಡ ಹಿಂದುತ್ವ ಪರ ಅಂತ ತೋರಿಸಲಿಕ್ಕೆ ಪ್ರಯತ್ನ ಆಗ್ತಾ ಉಂಟು. ನಿಮಗೆ ವರ್ಷ ಅದು ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ಕರಾವಳಿಯಲ್ಲಿ ವರ್ಕೌಟ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತೀರಿ ನಿಜನ? ಈಗ ನೋಡಿ, ಅದು ಚುನಾವಣೆ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಹೋಗಿರತಕ್ಕಂಥದ್ದು ಅಲ್ಲ. ಅಲ್ಲಿ ಸ್ಥಳೀಯವಾಗಿ ಇವರು ಹೋದಂಥ ಸಂದರ್ಭದಲ್ಲಿ, ಕ್ಯಾಂಪೇನಿಗೆ ಹೋದಂಥ ಸಂದರ್ಭದಲ್ಲಿ ಅವರವರ ಧರ್ಮದವರು ನಮ್ಮ ದೇವಸ್ಥಾನ ಇದೆ ಬರಬೇಕು ಅಂತ ಕರೆದಾಗ ಇವರಲ್ಲಿ ಹೋಗಿದ್ದಾರೆ, ಸಹಜವಾಗಿ ಹೋಗಿದ್ದಾರೆ. ಯಾರು ಕೂಡ ಎಲ್ಲಿ ಕರೆದ್ರೆ, ಈಗ ಇಲ್ಲಿ ಕೂಡ ನಾವು ನಮ್ಮ ಒಂದು ಊರಿಗೆ ಹೋದಾಗ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಬರಲ್ಲ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ನಾವು ಬರ್ತೇವೆ ಅಂತ ನಾವು ಹೋಗ್ತೇವೆ. ಅಲ್ಲಿ ಒಂದಷ್ಟು ಸಮಿತಿಯವರು ನಮ್ಮ ಜೊತೆಗೆ ಇರ್ತಾರೆ, ಹಾಗಾಗಿ ಅವರ ಹತ್ರ ನಾವು ಮಾತಾಡ್ತೇವೆ. ಹಾಗಂತ ಹೇಳಿದ ತಕ್ಷಣ ಏನು ಸಾಫ್ಟ್ ತರದ ಏನು ಹಿಂದುತ್ವವನ್ನ ನಾವು ಅಗತ್ಯ ಉಂಟು ಅಂತ ನಿಮ್ಗೆ ಅನಿಸ್ತಾ ಉಂಟು ಎಲ್ಲೋ ಒಂದು ಕಡೆ? ನೋಡಿ, ನಾವು ಈಗ ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮರನ್ನು ಹೆಚ್ಚು ಓಲೈಕೆ ಮಾಡಿದ ಕಾರಣ ಹಿಂದೂಗಳು ನಿಮ್ಮ ನಿಧಾನವಾಗಿ ಬಿಡ್ತಾ ಇದ್ದಾರೆ. ಯಾರು ಹೇಳೋದು? ನಾವು ಹಿಂದೂಸ್, ನಾವು ನೇರವಾಗಿ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇವೆ. ನಾವು ಹಿಂದೂ ಕಾರ್ಯಕ್ರಮ ನಾವು ಮಾಡ್ತೇವೆ, ದೇವಸ್ಥಾನದಲ್ಲಿ ನಾವು ಪೂಜೆ ಇದನ್ನ ಮಾಡಿಸ್ಕೊಳ್ತೇವೆ, ನಾವು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರುಗಳು ಕೂಡ ಆಗ್ತೇವೆ, ಎಲ್ಲವೂ ನಾವು ಮಾಡ್ತೇವೆ. ಆದರೆ ಹಿಂದುತ್ವವನ್ನು ಚುನಾವಣೆಗಾಗಿ ನಾವು ಅದನ್ನ ಪ್ರಚಾರ ಮಾಡಿಕೊಂಡು ಹೋಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನಾವು ಕಾಂಗ್ರೆಸ್ನವರು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವೋ ಏನೋ ಅನ್ನುವಂಥ ಒಂದು ಪ್ರಚಾರಗಳಾಗ್ತಾ ಇತ್ತು. ಇವರು ಏನು ಮಾಡಿದ್ರು ದೇವಸ್ಥಾನದಲ್ಲೇ ಕಾರ್ಯಕ್ರಮ ಮಾಡೋದು, ಏನು ಮಾಡಿದ್ರು ದೇವಸ್ಥಾನದಲ್ಲೇ ಕಾರ್ಯಕ್ರಮ ಮಾಡೋದು, ದೇವಸ್ಥಾನದಲ್ಲಿ ಮಾಡಿಕೊಂಡು ನಾವೇ ಹಿಂದೂಗಳು ಅನ್ನುವಂಥದ್ದನ್ನು ಹೇಳಿಕೊಂಡು ತೋರಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ನಾವು ಹೃದಯದಲ್ಲಿ ಹಿಂದೂಗಳು ಅನ್ನುವಂಥದ್ದು ನಾವು ಇಟ್ಟುಕೊಂಡಿರ್ತೇವೆ. ಇಷ್ಟೇ ವ್ಯತ್ಯಾಸ. ಅವರು ಪ್ರಚಾರ ಮಾಡ್ತಾರೆ, ನಾವು ಪ್ರಚಾರ ಮಾಡುವುದಿಲ್ಲ. ನಿಮ್ಗೆ ಅನಿಸ್ತಾ ಉಂಟು ಈ ಸಲ ರಾಹುಲ್ ಗಾಂಧಿ ಅವರ ದೇವಸ್ಥಾನಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಆಗಿತ್ತು ಅಥವಾ ಅವರು ಮಾಡಿಸಿದ್ರ? ಬಗ್ಗೆ ದೇವಸ್ಥಾನಕ್ಕೆ ಹೋದ ಬಗ್ಗೆ ಹಿರಿಯರು ಬಹಳ ವಿಶ್ಲೇಷಣೆ ನುಡಿದಿದ್ದಾರೆ. ಕರೆದ್ರು ಹೋದ್ರು ಅಂತ ಅಲ್ಲ, ಇವರ ಹೃದಯದಿಂದ ದೇವಸ್ಥಾನಕ್ಕೆ ಹೋಗಿದ್ದೇವೆ ನಾವು. ದೇವಸ್ಥಾನದಲ್ಲಿ ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಕಲಿಸಿಕೊಟ್ಟದ್ದೇ ಅವ್ದೇ. ನಮ್ಗೆ ಯಾವುದೇ ಕಾರ್ಯವನ್ನು ಮಾಡುವ, ಯಾಕಂದ್ರೆ ನಾವು 33 ಕೋಟಿ ದೇವತೆಗಳನ್ನು ಪ್ರತಿಯೊಂದು ವಸ್ತುಗಳಲ್ಲಿ, ಚರಾಚರ ವಸ್ತುಗಳಲ್ಲಿ ಕಂಡಂತವ್ರು. ಹಾಗಾಗಿ ನಮ್ದು ಯಾವುದೇ ಕಾರ್ಯ ದೇವಸ್ಥಾನ ಮತ್ತು ಪ್ರಾರ್ಥನೆಯಿಂದಲೇ ನಮ್ಮ ಸಂಸ್ಕೃತಿ. ಹಾಗೆ ನೀವು ಹೇಳಿದ ಪ್ರಶ್ನೆಗೆ ನಂದೊಂದಾಯ್ತು ನೋಡಿ. ಭಾರತೀಯತೆ ಎನ್ನುವುದೇ ಒಂದು ಹಿಂದೂ ಧರ್ಮ ಎನ್ನುವುದರಲ್ಲಿ, ಅದರಲ್ಲಿ ಕಾಂಗ್ರೆಸ್ ಹಿಂದೂ ಧರ್ಮ, ಬಿಜೆಪಿ ಹಿಂದೂ ಧರ್ಮ ಇಲ್ಲ. ನಾವು ಹೇಳುದು ಇಷ್ಟೇ. ನಾವು ಕಾಂಗ್ರೆಸ್ನವರು ಏನು, ನಾವು ಇಲ್ಲಿ ಒಟ್ಟಾಗಿ ನಾವೆಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೇವೆ. ಅಲ್ಲಿ ಕಾಂಗ್ರೆಸ್ಸಿಗರು ಇಲ್ವಾ? ಆದ್ರೆ ನಾವು ಹೇಳುದು ಅದೇ ಪ್ರಚಾರ ನೀವು ಮಾಡುದು, ಗೊತ್ತಾಗುದಿಲ್ಲ ಕೃತಿಯಲ್ಲಿ ಮಾಡಿ. ಈ ಸಾರಿ ಜಿಲ್ಲೆಯಲ್ಲಿ ನೋಡಿ, ಒಂದು ಉತ್ತರ ಇದಕ್ಕೆ ನೀವು ಮಾತಾಡಿ, ಮತ್ತೆ ಅವಕಾಶ ಕೊಡಿ. ನಾವು ಹೇಳುದಷ್ಟೇ, ರಾಹುಲ್ ಗಾಂಧಿ ಅವರು ದೇವಸ್ಥಾನಕ್ಕೆ ಹೋಗ್ಬಾರ್ದಂತ ನಾವಿನ್ನೂ ಅವರಿಗೆ ಅಡ್ಡಿಪಡಿಸುವುದಿಲ್ಲ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ನಾಮ ಹಾಕಿಕೊಂಡು ಬೊಯ್ದು ಹಾಕಿಕೊಂಡು ಇಂತಹ ನಾಟಕದ ಹಿಂದುತ್ವಕ್ಕಿಂತ ಇಲ್ಲಿ ಧರ್ಮದ ಆಧಾರಿತ ಒಂದು ಆ ಹಿಂದುತ್ವ ಬೇಕು. ಈಗ ನಿಮ್ಮ ನೋಡಿ, ಇವತ್ತು ನಿಮ್ಮ ನಾಮಕ್ಕೆ ಒಂದು ನಮ್ಮ ಉತ್ತರ. ಈ ನಾಮ ಹಾಕಿಕೊಂಡು ಇವರು ರಾಹುಲ್ ಗಾಂಧಿ ಅವರು ಹೋದ್ರು ಅಂತೇಳಿ, ನಾವು ದೇವಸ್ಥಾನಕ್ಕೆ ಹೋದಾಗ ರಾಹುಲ್ ಗಾಂಧಿ ಅವರು ಆಗಿರ್ಬೋದು ನಾಮ ಹಾಕ್ತಾರೆ, ನಾನು ದೇವಸ್ಥಾನಕ್ಕೆ ಹೋದಾಗಲೂ ನಾನು ನಾಮ ಹಾಕ್ತೇನೆ. ಇವರು ನಿತ್ಯ ನಿರಂತರ ನಾಮ ಹಾಕ್ತಾರೆ. ಇವರು ದೇವಸ್ಥಾನಕ್ಕೆ ಹೋಗದೆ ನಿತ್ಯ ನಿರಂತರ ಅಲ್ಲಲ್ಲ ತಮಾಷೆ ಅಲ್ಲ, ನಿತ್ಯ ನಿರಂತರ ಜಪ ಮಾಡುವುದನ್ನು ನಾವು ಹೋಗ್ತಾರೆ. ಇಲ್ಲಿ ರಾಮ ಭಕ್ತರನ್ನು ಇಲ್ಲ ನೋಡಿ, ಮತ್ತು ಕರ್ಮದಲ್ಲಿ ಒಂದೇ ಲಾಕ್ ಇರಬೇಕು. ದೇವಸ್ಥಾನಕ್ಕೆ ಹೋದಾಗ ಅಜೆಂಡಾಗಳ ಬಗ್ಗೆ ನಮ್ಗೆ ಜಿಜ್ಞಾಸೆ ಇಲ್ಲ, ಯಾಕೆಂದ್ರೆ ನಿಮ್ದು ಆಂತರಿಕ ವಿಚಾರ ಅದೆಲ್ಲ. ಆದ್ರೆ ನಾವ್ ಹೇಳುದು, ಒಂದು ಚುನಾವಣೆ ಬಂದಾಗ ಆ ಸಂದರ್ಭದಲ್ಲಿ ಮಾತ್ರ ನೋಡಿ, ಅವರು 1 ತಿಂಗಳ ನಂತರ ಇದಕ್ಕೆ ರೂಪುರೇಷೆ ಕೊಡುದು. ಅದು ಆದ ನಂತರ ಹೋಗಿದ್ರು ಅಂತ ಹೇಳುದು ಖಂಡಿತವಾಗಿ ಅಲ್ಲಿ. ಯಾಕೆಂದ್ರೆ ಇಲ್ಲಿ ದೇವಸ್ಥಾನಗಳು ಮೋದಿಜಿಯವರು ಹೋಗ್ತಾರೆ, ಅದನ್ನು ಇದು ಮಾಡುವಾಗ ಏನೋ ಅಲ್ಲಿ ಸಹ ನಮ್ಗೆ ಸ್ವಲ್ಪ ಆಗ್ಬೋದು. ಖಂಡಿತ ನಾವು ಆ ಉದ್ದೇಶ ಇಟ್ಟುಕೊಂಡು ನಾವು ಹೋಗಿರತಕ್ಕಂಥವ್ರು ಅಲ್ಲ ಅನ್ನುವಂಥದ್ದನ್ನು ನಾವು ಹೇಳುವಂತ ವರ್ಕೌಟ್ ಆಗ್ಲಿಲ್ಲ. ಕರೆದಾಗ ವರ್ಕೌಟ್ ಆಗಿದೆ. ವರ್ಕೌಟ್ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋದಾಗ ಸಹಜವಾಗಿ ಪ್ರಚಾರಗಳಾಗಿದ್ದಾವೆ. ಅಂಕಿಅಂಶಗಳ ವಿಚಾರದಲ್ಲಿ ಮಾತಾಡುದಾದ್ರೆ ಖಂಡಿತವಾಗಿ ಅಲ್ಲಿ ಆಗಿದೆ ಅವರಿಗೆ. ಸಿದ್ದರಾಮಯ್ಯ ಹೊರಟಬಹುದು ನೋಡಿ, ಸಿದ್ದರಾಮಯ್ಯರು ಸಹ ಉಡುಪಿ ಮಠಕ್ಕೆ ಬರ್ಬಹುದು ನೋಡಿ.
ನೋಡಿ ಅವರೆಲ್ಲ ಕಡೆ ಹೋಗ್ತಾರೆ. ಅವರು ನೀವು ಇದು ಚರ್ಚೆ ಬೇಡ, ನಾವು ಅಭಿವೃದ್ಧಿ ಈಗ ಇವರು ಪ್ರಚಾರಕ್ಕಾಗಿ ಕಂಡಲ್ಲಿ ಕೈ ಮುಗಿತಾರೆ, ನಾವು ಪ್ರಚಾರಕ್ಕಾಗಿ ಕಂಡಲ್ಲಿ ಕೈ ಮುಗಿದಿಲ್ಲ. ಸಿದ್ದರಾಮಯ್ಯ ಬಗ್ಗೆ ಕೈ ಮುಗಿಯುವವರು ಮರವನ್ನು ನೋಡಿದಾಗ ಕೈ ಮುಗಿಯುತ್ತೇವೆ, ಸಿದ್ದರಾಮಯ್ಯ ಬಗ್ಗೆ ಸ್ವೀಕಾರ ಮಾಡಿದವರು, ನಡೆಯುವಂತ ಮಣ್ಣನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿದ ಧರ್ಮ ನಮ್ದು. ಹಾಗಾಗಿ ನಾನು ಎನ್ನುವುದು ಬಿಜೆಪಿಯಲ್ಲಿ ಇರುವುದಕ್ಕಿಂತ ಅಲ್ಲ, ನನ್ನ ಅದು ಒಂದು ಅದರ ಬಗ್ಗೆ ನೀವು ಪ್ರಶ್ನಾರ್ಥಕ ಮಾಡಲಿಕ್ಕೆ ನಾವು. ಹಾಗಾಗಿ ಕೈ ಮುಗಿದ ನೀವು ಅದನ್ನು ಕೊಡ್ತೇನೆ. ನೀವು ಸಿದ್ದರಾಮಯ್ಯರವರನ್ನ ಏನ್ ಹೇಳಿದ್ರಿ, ದೇವಸ್ಥಾನಕ್ಕೆ ಹೋಗ್ತಾರ, ಅಲ್ಲಿಗೆ ಹೋಗ್ತಾರ, ಕೃಷ್ಣ ಮಠಕ್ಕೆ ಹೋಗ್ತಾರ ಅಂತ ನೀವು ಹೋಗಬಹುದು ಅಂತ ಕೇಳಿದಿರಿ. ಅದಕ್ಕೆ ನಾನು ಹೇಳಿದ್ದು ಕಂಡಲ್ಲಿ ಕೈ ಮುಗಿತಾ ಇಲ್ಲ. ಸಿದ್ದರಾಮಯ್ಯವರು ದೈವ ಭಕ್ತನು, ದೇವರ ಭಕ್ತರು. ಸಿದ್ದರಾಮಯ್ಯರವರು ಅವ್ರು ಏನ್ ಮಾಡ್ತಾರೆ, ಅವರು ಚಾಮುಂಡಿ ಕ್ಷೇತ್ರದಲ್ಲಿ ಏನು ವರುಣಾ ಕ್ಷೇತ್ರ ಚಾಮುಂಡಿ ಇಲ್ಲೆಲ್ಲ ನಿಲ್ತಾರಲ್ಲ, ಅಲ್ಲಿ ಅವ್ರು ಹೋಗ್ತಾರೆ. ಒಂದ್ ಮಿನಿಟ್ ಅವರು ದೇವರನ್ನು ನಂಬ್ತಾರೆ. ಓದಲೆಲ್ಲ ದೇವರನ್ನು ನಂಬಬೇಕು ಅನ್ನುವಂತ ವಿಚಾರಗಳಿಗಿಂತಲೂ ಅವರು ಅರ್ಥಾತ್ ದೇವರನ್ನು ನಂಬ್ತಾರೆ. ಅವರ ಪತ್ನಿ ಅವರಿಗೆ ಬೇಕಾಗಿ ಅವರು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ತೋರಿಕೆ ನನ್ನ ಸಮಾಜ, ಹಾಗಾಗಿ ತೋರಿಕೆಗೆ ಬೇಕಾಗಿ ನಾವು ಎಲ್ಲಿಗೂ ಹೋಗುವುದಿಲ್ಲ. ನಾವು ದೇವರನ್ನು ಇಟ್ಟುಕೊಂಡಿದ್ದೇವೆ, ನಾವು ದೇವರನ್ನು ಮಾಡ್ತೇವೆ. ಇವರ ಮಾತನ್ನು ಹೋಗ್ತೇನೆ. ನಾನು ಹೇಳಿದೆ ನೋಡಿ, ಒಂದು ಮುಖ್ಯಮಂತ್ರಿ, ಒಂದು ಸಚಿವ, ಒಂದು ಸಂಸದ, ಒಬ್ಬ ಶಾಸಕ, ಅವನನ್ನು ಯಾಕೆ ನಾವು ಆರಿಸಿಕೊಡುವುದೆಂದ್ರೆ ಅವನು ಜನರ ಜವಾಬ್ದಾರಿ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡಿರುವ. ನೋಡಿ, ಬಹುಸಂಖ್ಯಾತ, ನಾವು ಧರ್ಮ ಆಧಾರಿತವಾದ ಬಗ್ಗೆ ಮಾತಾಡೋದಾದ್ರೆ ಬಹುಸಂಖ್ಯಾತ ಹಿಂದೂಗಳ ಮುಖ್ಯಮಂತ್ರಿಯಾಗಿ ಯಾರಿದ್ದಾರೆ? ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು ನಮ್ಮ ಹಿಂದೂಗಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಬೇಕಲ್ಲ. ಯಾವ ಭಾವನೆ ತೊಂದರೆ, ಯಾವ ಭಾವನೆ ನಾವು ಚರ್ಚೆ ಮಾಡಿ ದೇವಸ್ಥಾನಕ್ಕೆ ಹೋಗುದಿಲ್ಲ. ನಾನು ಮೀನನ್ನು ತಿಂದು ದೇವಸ್ಥಾನಕ್ಕೆ ಹೊರಗೆ ಹೋಗಿದ್ದೇನೆ. ನಾವು ಹೇಳುದು ಅದನ್ನು ಅವರು ದೇವಸ್ಥಾನಕ್ಕೆ ಹೋಗುದಿಲ್ಲ, ಅವರ ಆದ್ರೆ ಅದನ್ನು ಬಹಿರಂಗವಾಗಿ ಅಹಂಕಾರದಿಂದ ಹೇಳಿದ್ರು ಅಂತ ಹೇಳುದು ನೀವು. ಅಹಂಕಾರದಿಂದ ಅವರು ಹಾಗೆ ಮಾತಾಡ್ತಾರೆ ಅಂತ. ನಾನು ಧರ್ಮಸ್ಥಳಕ್ಕೆ ಮೀನು ತಿಂದು ಹೋಗಿದ್ದೇನೆ ಒಂದು ಮಾತನ್ನು ಓಪನ್ ಆಗಿ ಈ ಚರ್ಚೆಯನ್ನ ಮಾಡುವುದಾದ್ರೆ, ಈ ಚರ್ಚೆಯನ್ನ ನಾವು ಮಾಡುವುದಾದ್ರೆ ನೀವು ಮೀನು ತಿನ್ನುವಂತ ಚರ್ಚೆಗೆ ನಾನು ಮಾತಾಡ್ಬೇಕು ನಾವು ಬೇಡ ಅಂತ ಹೇಳಿದ್ರೆ ನಾವು ಬೇರೆದಕ್ಕೆ ಚುನಾವಣೆ ನಾವೀಗ ಇಂಪಾರ್ಟೆಂಟ್ ಧರ್ಮದ ಸಾಕು ಸರ್. ಈಗ ಮೇನ್ ಆಗಿ GST ಬಗ್ಗೆ ಬರೋಣ. ಇಡೀ ಉದ್ಯಮ ಅಂದ್ರೆ ಹೇಳಿದ್ರೆ ಉದ್ಯಮಿಗಳು ಇರುವಂತ ದೊಡ್ಡ ರಾಜ್ಯ ಗುಜರಾತ್, ಎಲ್ಲ ಉದ್ಯಮದಾರರು ಇದ್ದಾರೆ. ನೀವು ಕಾಂಗ್ರೆಸ್ನವರದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಮಕ್ಕಳು ಮಾಡಿ ಯೂಸ್ ಆಗಿಲ್ಲ, ಉದ್ದಿಮೆದಾರರು ನಿಮ್ಮನ್ನು ನಂಬಿಲ್ಲ, ಹಾಗಾದ್ರೆ ಅದು ಒಳ್ಳೆ ಟ್ಯಾಕ್ಸ್ ಅಂತಾನೆ ಪ್ರೂವ್ ಆಯ್ತು ಅಂತ ಹೇಳಿ ನೋಡಿ. ಇಲ್ಲ, ನಾನು ಆಗ್ಲೇ ಹೇಳಿದ್ದೇನೆ, ಈ ಚುನಾವಣೆಯಲ್ಲಿ ಗುಜರಾತಿನಲ್ಲಿ ಓಟು ಮೋದಿಯವರಿಗೆ ಬೇಕಾಗಿ ಕೊಟ್ಟರು. ಮೋದಿಯವರ ಗೌರವವನ್ನು ಉಳಿಸಬೇಕು, ಅವರು ಪ್ರಧಾನಿ ಆಗಿದ್ದಂಥವರು. ಇದು ದಿಕ್ಸೂಚಿ. ಈ ಚುನಾವಣೆ ನೀವೆಲ್ಲ ನೋಡಿದ್ದೀರಿ, ಎಲ್ಲ ಮೀಡಿಯಾಗಳಲ್ಲಿ ಬಂದಿತ್ತು. ಇದು ದಿಕ್ಸೂಚಿ ಯಾವುದಕ್ಕೆ? 19ರ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಆಗಿರತಕ್ಕಂಥ ಚುನಾವಣೆ ಆಗ್ತದೆ ಅನ್ನುವಂಥದ್ದನ್ನ ಎಲ್ಲ ಮೀಡಿಯಾದಲ್ಲಿ ಬಂದಿತ್ತು. ಮತ್ತೆ ಟೋಟಲ್ ಆಗಿ ಮೋದಿಯವರು ಸಂಪೂರ್ಣವಾಗಿ ಫೆಡಪ್ ಆಗಿದ್ರು. ಮೋದಿಯವರು ಮತ್ತು ಅಮಿತ್ ಶಾ ಇಬ್ಬರು ಕೂಡ ಅಲ್ಲಿ ಇರತಕ್ಕಂಥವರು ಆಗಿರುವ ಕಾರಣ ಅವರ ರಾಜ್ಯದಲ್ಲಿ ಬಿಜೆಪಿ ಸೋತಿತ್ತು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಇವರು ತಲೆಯನ್ನ ಕೆಳಗಾಗಿ ದೇಶದ ಪ್ರಧಾನಿಯ ಇದು ನಮ್ಮ ಊರಿನವರು, ನಮ್ಮ ರಾಜ್ಯದವರು, ನಮ್ಮ ಮಗ ಅನ್ನುವಂಥ ದೃಷ್ಟಿಯಲ್ಲಿ ಇವರು ಭಾವನಾತ್ಮಕವಾಗಿ ಅದನ್ನ ಅವರ ಕಾರ್ಯಕರ್ತರು ಇರಬಹುದು, ಇವರು ಇರಬಹುದು, ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಹಾಗಾಗಿ ಇದು GST ಇಂದಲೇ ಈಗ ಇಷ್ಟು ಓಟು ಡೌನ್ ಆಗಿರತಕ್ಕಂಥದವರಿಗೆ ಏನಿದೆಯೋ ಒಂದು GST ಯಲ್ಲೇ ಓಟು ಡೌನ್ ಆಗಿದೆ. GST ಅಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅನ್ನುವಂತ ನನ್ನ ಸ್ವಂತ ಪ್ರಾಬ್ಲಮ್ ಅನ್ನ ಹೇಳಿ ನಾನು ನಿಮಗೆ ಹೇಳ್ತೀನಿ. ಉದಾಹರಣೆ ನೋಡಿ, ನಾನು ಮೊನ್ನೆ ಒಂದು ಶಾಪ್ ಯಾವುದು ಬೇಡ ನಮಗೆ, ಒಂದು ಶಾಪಿಗೆ ಹೋದೆ. 1 ಲಕ್ಷದ ಹತ್ರ 1 ಲಕ್ಷದ ಒಂದು ವಸ್ತುಗಳನ್ನು ನಾನು ಪರ್ಚೇಸ್ ಮಾಡಿದೆ. ಅದರಲ್ಲಿ ಏನೆಲ್ಲ ಇತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ಗೀಸರ್, 2ನೇದು ವಾಟರ್ ಫಿಲ್ಟರ್, 3ನೇದು AC, 4ನೇದು ಚೇರು. ಇಷ್ಟಕ್ಕೆ 1 ಲಕ್ಷ ಪರ್ಚೇಸ್ ಮಾಡಿರ್ತಕ್ಕಂಥದ್ದಕ್ಕೆ 20,000 ರೂಪಾಯಿ ನಾನು GST ಕಟ್ಟಿದ್ದೇನೆ ಅಂತ ಹೇಳಿದ್ರೆ ನನಗೆ ಉರಿಬಹುದೋ ಉರಿಲಿಕ್ಕೆ ಇಲ್ವೋ?
ಇದು ನನ್ನ ನೋವನ್ನು ಹೇಳ್ತಕ್ಕಂಥದ್ದು. ಬಹುಶಃ ಇದೇ ನೋವು ಗುಜರಾತ್ನಲ್ಲಿತ್ತು. ಆ ಕಾರಣಕ್ಕಾಗಿ ಇದು ಇಷ್ಟು ಬದಲಾವಣೆಗಳು ಆಗಿರತಕ್ಕಂಥದ್ದು ಅಲ್ಲದೆ ಬೇರೆ ಯಾವ ಕಾರಣಕ್ಕೂ ಬದಲಾವಣೆ ಆಗಿರತಕ್ಕಂಥದ್ದು ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ಇಫೆಕ್ಟ್ ಆಗುತ್ತೆ. 100ಕ್ಕೆ 100 ಜಿಎಸ್ಟಿ ತೊಂದರೆ ಆಗ್ತದೆ, ಅವರಿಗೆ ತೊಂದರೆ ಆಗ್ತದೆ, ಬಿಸ್ನೆಸ್ನವರಿಗೆ ತೊಂದರೆ ಆಗುತ್ತೆ. ಈಗ GST ಗುಜರಾತಿನಲ್ಲಿ ಅಲ್ಲಿಯ ನಮ್ಮವ ಆ ತವರೂರು, ಅದಕ್ಕಾಗಿ ನೀವು ನನ್ನನ್ನು ಗೆಲ್ಲಿಸಿ ವೋಟ್ ಮಾಡಿ ಅಂತ ಹೇಳಿದ್ರು. ಖಂಡಿತ ಹೋಗ್ತೇನೆ. ಅದಕ್ಕಾಗಿ ಯಾರು ಹಾಕಿದ್ರು ಒಟ್ಟು ಅಲ್ಲಿಯ ವರ್ತಕರು ನಮ್ಮ ಊರಿನವನಿಗಾಗಿ GST ಅಷ್ಟು ನೋವಾದ್ರೂ ಹಾಕಿದ್ರು. ಖಂಡಿತ ಹೋಗ್ತಾರಲ್ಲ. ಹಾಗಾದ್ರೆ ಇಲ್ಲದಿದ್ರೆ ಅಲ್ಲಿ ನಾವು ನೆಲ ಕಚ್ಚಿಸ್ತೇವೆ ಅಂತ. 100%. ಹಾಗಾದ್ರೆ ಇದು ಹಿಮಾಚಲ ಪ್ರದೇಶದಲ್ಲಿ ಅದು ನಾನು ಅವಾಗ ಹೇಳಿದೆ. ಸರ್ ನಾವೊಂದು ಹೇಳುದು ಚರ್ಚೆ ಬರ್ಲಿ. GST ಮತ್ತೊಂದು ಹೇಳಿದ್ರು ಇವರು ಮೊನ್ನೆ ಪರ್ಚೇಸ್ ಮಾಡುವಾಗ 1 ಲಕ್ಷ ಹತ್ತಿರ ಮಾಡುವಾಗ 1,20,000 ಖಂಡಿತವಾಗಿ ಯಾರಿಗೂ ನೋವಾಗ್ತದೆ ಅಂತ ಹೇಳುವುದು ಮಾತು ನೋಡಿ. GST ಒನ್ ಟ್ಯಾಕ್ಸ್ ಒನ್ ನೇಷನ್ ಅದಕ್ಕೆ ಬರ್ತೇನೆ ನೋಡಿ. ನಾವೊಂದು ಹೇಳ್ತೇನೆ, ನೀವು ಸರ್ ನಾನೊಂದು ಹೇಳ್ತೇನೆ, 1 ಲಕ್ಷದ ಸಾಮಾನಲ್ಲಿ ಅಂತ ಇವರು ಒಂದು ಪಕ್ಷದ ಹಿರಿಯರಾಗಿ ಟ್ಯಾಕ್ಸ್ನ ಬಗ್ಗೆ ಸಹ ನಾವು ಅರ್ಥಕೊಳ್ಬೇಕು. ನೀವು ಅರ್ಥಕೊಂಡಿದ್ರೆ. ಆದರೆ ನಾನೊಂದು ಇಲ್ಲಿ ವಿವರಣೆ ಕೊಡ್ತೇನೆ. 1 ಲಕ್ಷದ ಸಾಮಾನು ಪರ್ಚೇಸ್ ಮಾಡುವ ವಸ್ತುವನ್ನು ಪರ್ಚೇಸ್ ಮಾಡುವಾಗ ಹಿಂದಿನಷ್ಟೇ ಟ್ಯಾಕ್ಸ್ ಉಂಟು. ಅಲ್ಲಿ ಎಕ್ಸೈಸ್ ನೋಡಿ, ಒಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇಂದ ಮ್ಯಾನುಫ್ಯಾಕ್ಚರ್ ಸೆಂಟರ್ ನಿಂದ ಡೀಲರ್ ಮತ್ತೊಂದು ವರ್ತಕನ ಹತ್ರ ಅಲ್ಲಿಗೆ ಬರುವಾಗ 2 ಸಲ ಚೇಂಜ್ ಆಗ್ತದೆ. ಅಲ್ಲಿ 12.5% 14% ವರೆಗೆ ಎಕ್ಸೈಸ್ ಡ್ಯೂಟಿ ಇತ್ತು. ಅನಂತರ ಇಲ್ಲಿ 12%, ಟೋಟಲ್ 28% ಆಗಿತ್ತು. ಅವರಂತ ಹೇಳಿದ್ರು ಆ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿ MRP ಅನ್ನು ಕಡಿಮೆ ಮಾಡಿ ಅಲ್ಲಿ ಇಲ್ಲಿ ಕಂಪನಿಗಳು ಸ್ವಲ್ಪ ಮೋಸ ಮಾಡ್ತಿದ್ದು, ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಲಿಲ್ಲ. ಹಾಗೆಂತ ಜನರ ಭಾವನೆಯಾಗಿ 1 ಲಕ್ಷ ಇದ್ದದ್ದು 1,28,000 ಆಯ್ತು ಅಂತ. ಆಕ್ಚುಲಿ ಅದರ ರೇಟ್ MRP ಕಡಿಮೆ ಆದಾಗ 12% ಕಡಿಮೆ 72,500 ಇದ್ದದ್ದು ಮತ್ತೆ 12% ಅಷ್ಟೇ ಬಿದ್ದದ್ದು. ಈಗ ಮೊನ್ನೆ ಅದು ಸಹ ಕಡಿಮೆ ಮಾಡಿ ಇದು ಮಾಡಿದ್ದಾರೆ. ನಾವ್ ಹೇಳುದು ಇಲ್ಲ ಈ ಪ್ರಾಕ್ಟಿಕಲ್ ಇವರಿಗೆ ಗೊತ್ತಿಲ್ಲ. ನಾನು ಪ್ರಾಕ್ಟಿಕಲ್ ನೀವು ಇದನ್ನು ಕುಲಂಕುಷವಾಗಿ ಇದರ ಬಗ್ಗೆ ನಾವು ವ್ಯವಸ್ಥಿತವಾಗಿ ನಾವು ನಿಮ್ಗೆ ಯಾವುದೇ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ಲಿಲ್ಲ. ಅವಲ್ಲಿ ಬಿದ್ದದ್ದು 12.5% ಎಕ್ಸೈಸ್ ಡ್ಯೂಟಿಯನ್ನು ಕಟ್ ಮಾಡಿ ಈಗ ಎಕ್ಸೈಸ್ ಡ್ಯೂಟಿ ಅಂತಿಲ್ಲ ಸ್ವಾಮಿ. ನೀವು 12% ವ್ಯಾಟ್ ಇತ್ತು, 24 ಇದ್ದದ್ದು, ಅಲ್ಲಿ ಮಾತ್ರ ಇದ್ದದ್ದು. ಅದನ್ನು ನಾವು MRP ಕಡಿಮೆ ಮಾಡಿ ನೋಡಿ. ಜೇಟ್ಲಿ ಅವರು ಸ್ಪಷ್ಟವಾಗಿ MRP ಅನ್ನು ನೀವು ಕಡಿಮೆ ಮಾಡಿದ್ರೆ ನಿಮ್ಮ ಮೇಲೆ ಇದನ್ನು ಮಾಡ್ತೇವೆ ಅಂತ ಜೇಟ್ಲಿ ಅವರು ಸಹ ಇದನ್ನು ಕೊಟ್ಟಿದ್ರು. ಮತ್ತೊಂದು ಇಂಗ್ಲಿಷ್ ಚಾನೆಲ್ ಒಂದು ಸೂರತ್ನ ವರ್ತಕರನ್ನು ಇದು ಮಾಡಿತ್ತು, ಇಂಟರ್ವ್ಯೂ ಮಾಡಿತ್ತು. ಆಗ ನೋಡಿ GST ಬಗ್ಗೆ ಹೇಳುವಾಗ ಅವರು ಬಹಳಷ್ಟು ಕೋಪವನ್ನು ಮೋದಿ ಅವರ ಮೇಲೆ ತೋರಿಸಿದ್ರು. ಆದ್ರೂ ನೀವು ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ತೀರಿ ಅಂತ ಈಗ ವರ್ತಕರು ಓಕೆ ಸ್ವಲ್ಪ ಮಟ್ಟಿನಲ್ಲಿ ನಿಮ್ಗೆ ತಂದು ಹೇಳಿದ್ರಿ, ಜನ ಕೂಡ ಅನುಭವಿಸಿದನ್ನು ಕೂಡ ಹೇಳ್ಬೇಕಿತ್ತು. ಈಗ ನೀವು ಹೇಳಿದ್ರಿ ನೀವಾದ್ರೆ 20,000 ಲಾಸ್ ಅಂತ. ಜನ ಯಾಕೆ ವೋಟ್ ಹಾಕಿದ್ರು? ಜನರ ಪರ್ಸೆಂಟೇಜ್ ಕಣ್ಣು ಮುಚ್ಚಿ ಹಾಕಿದ್ರು. ನನಗೆ ಒಂದಷ್ಟು ನಾನು ಚಿಂತೆಗೀಡಾಗಿದ್ದೇನೆ ಅಂತ ಹೇಳಿದ್ರೆ ಹಿಮಾಚಲ ಪ್ರದೇಶದ್ದು ನಾವು ಕೂಡ ಒಪ್ಪಿಕೊಳ್ಬೇಕಾಗಿರುತ್ತೆ. ಯಾಕೆ ಆಗ್ಲಿಲ್ಲ ಅನ್ನುವಂತ ಒಂದು ಭಾವನೆಗಳು ನಮ್ಮ ಹತ್ರನೂ ಇದೆ. ಆದರೆ ಗುಜರಾತಿನಲ್ಲಿ ಅದು ಪೆಟ್ಟಾಗಿದೆ, ಇಲ್ಲಿ ಕೂಡ ಅದೇ ಅವರಿಗೆ ಪೆಟ್ಟು ಅವರಿಗೆ ಬೀಳ್ತಾನೆ ಇದೆ. ಇದು ಸ್ವತಃ ನಾವು ಅನುಭವಿಸಿರ್ತಕ್ಕ ಈ ಎಕ್ಸ್ಪ್ಲನೇಷನ್ ಒಪ್ಪುವಾಗಿಲ್ಲ. ಯಾಕಂದ್ರೆ ಇದು ನಮ್ಮ ಕಿಸೆಯಿಂದ ಹೋಗತಕ್ಕಂಥದ್ದು. ಇವರು ಏನು ಭಾಷಣದಲ್ಲಿ ಏನು ಹೇಳಿದ್ರು ಭಾಷಣದಿಂದ ಮನಸ್ಸು ಒಮ್ಮೆ ತುಂಬಬಹುದು, ಆದರೆ ಕಿಸೆ ತುಂಬುವುದಿಲ್ಲ. ಕಿಸೆ ನಮ್ಮ ಕಿಸೆಯಿಂದ ಹೋಗತಕ್ಕಂಥದ್ದು. ಹಾಗಾಗಿ ಇದು ಕನಿಷ್ಠ ಯಾರು ಕೆಳಮಟ್ಟದ ಜನಕ್ಕೂ ಕೂಡ ಮುಟ್ಟಿರತಕ್ಕಂಥದ್ದು. ಒಂದು ಕೋಲ್ಡ್ ಡ್ರಿಂಕ್ಸ್ ನಾನು ಕುಡಿದೆ, ನಾನು ದೀಪಾವಳಿ ಸಮಯದಲ್ಲಿ ಕೋಲ್ಡ್ ಡ್ರಿಂಕ್ಸ್ ಒಂದು ಪರ್ಚೇಸ್ ಮಾಡಿದೆ. ಒಂದು 2 ಲೀಟರ್ನ ಇದು ಕೊಕೊಕೋಲಾ ಯಾವುದೋ ಕೋಲ್ಡ್ ಡ್ರಿಂಕ್ಸ್ ಇದ್ದದಕ್ಕೆ ಇದಕ್ಕೂ ಕೂಡ ಇವರು 18% ವ್ಯಾಟ್ಸ್ ಇದಾಕಿದ್ದಾರೆ. ಯಾವುದು GST ಹಾಕಿದ್ದಾರೆ. ಇದು ಏನು ಸ್ವಾಮಿ ಕಮ್ಮಿ ಎಲ್ಲಿ ಉಂಟು ನೋಡಿ. ಇವರು ಕಮ್ಮಿ ಅಂತ ನಾನು ಅದನ್ನು ಕೇಳಿದೆ. ನಿಮಗೆ ಇನ್ನೊಂದು ಸಣ್ಣ ಉದಾಹರಣೆ. ಒಂದು ಬಟ್ಟೆ ಅಂಗಡಿಯಲ್ಲಿ ಹೋಗಿ ಬಟ್ಟೆ ಪರ್ಚೇಸ್ ಮಾಡತಕ್ಕಂಥ ಸೀರಿಯಸ್ ಪರ್ಚೇಸ್ ನಮ್ಮ ಪುತ್ತೂರಿನಲ್ಲಿ ಬೇಕಾದ್ರೆ ಕೇಳಿದರೆ ಕೇಳಿಕೊಳ್ಳಿ. ಅವರು ಪುತ್ತೂರಿನಲ್ಲಿ ಬಟ್ಟೆಯನ್ನು ಪರ್ಚೇಸ್ ಮಾಡತಕ್ಕಂಥದ್ದು. ಪರ್ಚೇಸ್ ಮಾಡಿದಾಗ ಇವರು ಒಂದು ದಿನ ಏನು ಕೊಟ್ಟರು ಅಂತ ಹೇಳಿದ್ರೆ ವ್ಯಾಟ್ಸ್ ಅನ್ನ ಬಿಲ್ಲಲ್ಲಿ ಲಾಸ್ಟಿಗೆ ಇದು GST ಅನ್ನ ಕೆಳಗಡೆ ಬಿಲ್ಲಲ್ಲಿ ತೋರಿಸಿ ಕೊಟ್ಟರು. ಬಿಲ್ಲಲ್ಲಿ GST ಅನ್ನು ತೋರಿಸಿಕೊಟ್ಟಾಗ ಇವರು ಭಾರತೀಯ ಜನತಾ ಪಾರ್ಟಿಯವರು ಇವರು ಇದನ್ನು ನೋಡಿ ಅಲ್ಲೇ ಅವರು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಮತ್ತೆ ತಗೊಂಡು ಹೋದ್ರು. ವಾಪಸ್ ಮಾರನೇ ದಿನ ಬಂದು ಇದನ್ನ ಸೀರೆಯನ್ನ ಇಲ್ಲೇ ಕೊಟ್ಟರು. ನೀವು GST ಏಕ್ ನೇಷನ್ ಏನು ಒನ್ ನೇಷನ್ ಒನ್ ಟ್ಯಾಕ್ಸ್. ಮಾತಾಡ್ಲಿಕ್ಕೆ ಬಿಡಿ, ನಾನು ಆದಂತ ಉದಾಹರಣೆ ಹೇಳ್ತೇನೆ. ಒನ್ ನೇಷನ್ ಒನ್ ಟ್ಯಾಕ್ಸ್.
ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂದ್ರೆ ಎಲ್ಲಿ ಏನಂತ ಹೇಳಿದ್ರೆ ಬಟ್ಟೆ ಎಲ್ಲಿ ಪ್ರೊಡಕ್ಷನ್ ಆಗ್ತದೆ, ಬಟ್ಟೆ ಪ್ರೊಡಕ್ಷನ್ ಆಗುವಲ್ಲಿ ಆ ಫ್ಯಾಕ್ಟರಿಯವ ಇದನ್ನ ಟ್ಯಾಕ್ಸ್ ಕೊಡ್ಬೇಕಾಗಿರತಕ್ಕಂಥದ್ದು. ಇವರು ಬಟ್ಟೆ ಮಾರಾಟ ಮಾಡಿ ಜವಳಿ ವ್ಯಾಪಾರಿ ನಮ್ಮ ಕೈಯಿಂದ ಕನ್ಸ್ಯೂಮರ್ ಕಡೆಯಿಂದ ಟ್ಯಾಕ್ಸ್ ತಗೊಳ್ಳೋದು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಬಟ್ಟೆಯನ್ನು ಇವ್ರು ಏನ್ ಮಾಡ್ತಾರೆ ಅಂತ, ಈ ಬಟ್ಟೆಯನ್ನು ವಾಪಸ್ ಕೊಟ್ಟರು, ಬಿಲ್ ಅನ್ನು ವಾಪಸ್ ಕೊಟ್ಟರು, ನೀವ್ಯಾಕೆ GST ಮೋದಿ ಅವರು ಹೇಳಿದ್ದಾರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂದ್ರೆ ನೀವ್ಯಾಕೆ ಇಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ ಅಂತ ನೇರವಾದಂತ ಪ್ರಶ್ನೆಯನ್ನು ಹಾಕಿದ್ರು. ಇದಕ್ಕೆ ಬುದ್ಧಿವಂತರು ಏನು ಮಾಡಿದ್ರು ಗೊತ್ತಾ, ಆಯ್ತು ಇದನ್ನ ಕೊಡಿ ಅಂತ ಹೇಳಿ ನಂತರದ ದಿನಗಳಲ್ಲಿ ಈ GST ಏನು ಉಂಟಲ್ಲ, GST ಪ್ರತ್ಯೇಕ ಹಾಕ್ಲಿಕ್ಕೆ ಹೋಗ್ಲಿಲ್ಲ, GST ಇದಕ್ಕೆ ಸೇರಿಸಿ ಹಾಕಿದ್ರು. ಅಂದ್ರೆ ನೀವ್ ಹೇಳುದು ಬಿಜೆಪಿ ಅದು ಸರ್ಕಾರ ಮಾಡಿ ಸರಿ ಉಂಟು, ವ್ಯಾಪಾರಿಗಳನ್ನು ಮಿಸ್ಯೂಸ್ ಮಾಡ್ತಾ ಇಲ್ಲ ಇಲ್ಲ, ಸರ್ಕಾರ ಮಾಡಿದ್ದು ಸರಿ ಅಂತ ನಾನು ಹೇಳುವುದಿಲ್ಲ, ಸರ್ಕಾರ ಮಾಡಿದ್ದೆ ತಪ್ಪು. 5% ಮೋಸದಿಂದ ಸರ್ಕಾರ 5% ವ್ಯಾಟ್ಸ್ ಏನ್ ಹಾಕ್ಬೇಕಾಗಿರತಕ್ಕಂಥದ್ದು ಹಿಂದಿನ ಸರ್ಕಾರದಲ್ಲಿ ಇತ್ತು, ಅದನ್ನ ಈಗ ಇವರು 28%, 18% ಇವರು ಕಡಿಮೆ ಮಾಡಿದ್ರು. ಹಾಕಿದ್ಯಾರು ಕಡಿಮೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ರಿಲೀಫ್ ಕೊಟ್ಟಿದ್ದೇವೆ, GST ಬಗ್ಗೆ ನಿಮ್ಮ ಹತ್ರ ಎಷ್ಟು ಬೇಗ ನಾನು ಚರ್ಚೆ ಮಾಡ್ತೇನೆ, ನಾನು ಸಿದ್ಧ ಇದ್ದೇನೆ, ಚರ್ಚೆ ಮಾಡ್ತೇನೆ. ನಾವು ನೋಡಿ ನಾಳೆ ಏನಾದ್ರೂ ಇವರ ಸರ್ಕಾರ ಬಂದಿರೋ ಸಚಿವ ಇಲ್ಲದೆ ಶಾಸಕನಾದಂತ ಸಂದರ್ಭದಲ್ಲಿ ಶಾಸಕನಾಗಿ ಇಲ್ಲದೆ ಸಚಿವನಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕೆನ್ನುವಂಥದ್ದು ದೂರದೃಷ್ಟಿ ನಮಗೆ ಸಹ ಇರಬೇಕು. ಯಾಕೆ ಗೊತ್ತುಂಟ, ಒಂದು ದೇಶವನ್ನು ಕೇವಲ ಶಾಸಕ ಅಂತ ಆದ ಕೂಡಲೇ ನೋಡಿ, ನಾನು ಈ ಕಾಂಗ್ರೆಸ್ ನಾನು ಹೇಳುದು ನೋಡಿ ಎಂತ ನೋಡಿ, ಯಾಕೆ ನೋಡಿ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಹೇಳ್ತೇನೆ ಟೋಟಲ್ ಆಗಿ ಕರ್ನಾಟಕದ ಬಗ್ಗೆ ನಾನು ಹೇಳ್ತೇನೆ. ಒಬ್ಬ ಒಂದು ಕಳೆದ ಸಮಯದಲ್ಲಿ ನಮ್ದು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇತ್ತು, ಏನೋ ನಮ್ಮ ಗೊಂದಲ ನಾವು ಹೋಗ್ತೇವೆ, ಕಾಂಗ್ರೆಸ್ನ ಸರ್ಕಾರ ಬಂತು. ನಾವೊಂದು ಸರ್ಕಾರ ಬಂದ ಕೂಡಲೇ ಯಾವ ರೀತಿ ಸರ್ಕಾರ ಮಾಡ್ಬೇಕು ನಾವು ಅದನ್ನು ಕೈ ತೋರಿಸುವುದಿಲ್ಲ, ಆದ್ರೆ ಜನರು ಗಮನಿಸಿದ್ದಾರೆ. ನಾವು ಅಭಿವೃದ್ಧಿ ಹೇಗೆ ಮಾಡ್ಬೇಕೆನ್ನುವುದನ್ನು ಬಿಟ್ಟು ಅಲ್ಲಿದ್ದ ಖಜಾನೆ, ನಾನು ಕ್ಯಾಂಟೀನ್, ಅನ್ನಭಾಗ್ಯ, ನಾವು ನೋಡಿ ಹಣ ಖಾಲಿ ಮಾಡುದು ಬಟ್ವಾಡಿ ಮಾಡುದು ಯಾರಿಗೂ ಸಹ ಆಗ್ಬಹುದು. ನಾವೊಂದು ನಿಮಿಷ, ನೀವು ಟಿವಿ ಚಾನೆಲ್ಗಳಲ್ಲಿ ಭ್ರಷ್ಟಾಚಾರ ಮಾಡಬಹುದು, ಚಾನೆಲ್ಗಳಲ್ಲಿ ಇವತ್ತು DK ಶಿವಕುಮಾರ್ ಅವರದೊಂದು ಇದು ಬರ್ತದೆ, ಯಾವ್ದು ಅಡ್ವರ್ಟೈಸ್ಮೆಂಟ್, ಅಲ್ಲಿ ಯಾವ್ದಾವ್ದು ಸೋಲಾರ್ ಅಲ್ಲ, ಸೋಲಾರ್ ಮತ್ತೊಂದು ಹುತ್ತಿ ಉರಿದಂತ ಬಿಲ್ಡಿಂಗ್, ಹೊತ್ತಿ ಉರಿತ ಬಿಲ್ಡಿಂಗ್, ಅದನ್ನು ನಾವು 6 ತಿಂಗಳಲ್ಲಿ ಸರಿ ಮಾಡಿ ಪುನಃ ಅರ್ಪಣೆ ಮಾಡಿ. ನಾವ್ ಹೇಳುದು ಒಬ್ಬ ಒಂದು ಸರ್ಕಾರ ಅದರ ವ್ಯವಸ್ಥೆ ಏನಂತ ಹೇಳಿದ್ರೆ ಹೊಸ ಹೊಸ ಯೋಜನೆಗಳನ್ನು ಮಾಡುದು, ಒಂದು ಹಾಳಾದ ಮಿಷನ್ ಅನ್ನು ಸರಿ ಮಾಡುದೊಂದು ಅಭಿವೃದ್ಧಿಯಾ? ಇದೊಂದು ಬಹಳ ಒಂದು ವಿಶೇಷವಾದ, ಒಂದು ನಿಮಿಷ ಇದೊಂದು ಬಹಳ ವಿಶೇಷವಾದಂತ, ನೀವು ಮೊನ್ನೆ ಹೆದ್ದಾರಿಯ ಬಗ್ಗೆ ನೀವು ಹಾಕಿದ್ದೀರಿ, ಹೆದ್ದಾರಿ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಮಾನ್ಯ ಸಂಸದರನ್ನು ದೂರಿದ್ರಿ, ಇಲ್ಲಿ 2 ಕಡೆ ಹೆದ್ದಾರಿ ಸರಿ, ನೀವೇ ಗಮನಿಸಿರುವ 1.5-2 ತಿಂಗಳಿಂದ ಇಲ್ಲಿ ನೋಡಿ, ಒಂದು ಸಂಸದರು ಬಗ್ಗೆ ಇವರು ಅಲ್ಲಿ ಶಾಸಕರು ಇದು ಮಾಡಿದ್ರು. ಶಾಸಕರು ಯಾವ ಕ್ಷೇತ್ರದವರು? ಅಲ್ಲಿಯ ಕ್ಷೇತ್ರದವರು ಆ ಒಂದು ಹೆದ್ದಾರಿಯಲ್ಲಿ ಹೊಂಡಗಳಿಗೆ ಬಿದ್ದದನ್ನು ಯಾರು ಸರಿ ಮಾಡುದು ಅಂತ ಹೇಳಿ ನಾನು ಯಾಕೆ ಈ ಮಾತನ್ನು ಇದು ಮಾಡಿದೆ, ನಾವು ನಮ್ಮ ಜವಾಬ್ದಾರಿ ಗೊತ್ತಿರ್ಬೇಕು. ಅದಕ್ಕೆ ಬಗ್ಗೆ ನಾವು ಇಲ್ಲೇ DC ಅವರನ್ನು ಇದು ಮಾಡ್ಬೇಕಾದ್ರೆ ಇಲ್ಲೇ ಸರ್ಕಾರದ ಕೆಲಸ, ಅದನ್ನು ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಇಲ್ಲೇ ಸಂಸದರ ಮೇಲೆ ಅದರ ವರ್ತನೆ ಬೀಳಲಿ ಅನ್ನುವಂಥ ದೂರದೃಷ್ಟಿ. ಜನಧನಲ್ಲೊಂದು ಪುಟ್ಟ ವಿರಾಮದ ಬಳಿಕ ಕಾಂಗ್ರೆಸ್ಗೆ ಗುಜರಾತ್ನಲ್ಲಿ ಒಂದು ಫೇಸ್ ಇರಲಿಲ್ಲ, ಆದ್ರಿಂದ ಬಿಜೆಪಿ ಮತ್ತೆ ಗೆಲ್ತಾ ಇದೆ. ಅದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಎನ್ನುವಂತ ಒಂದು ಫೇಸ್ ಇದೆ, ಆದ್ರಿಂದ ಅಷ್ಟು ಸುಲಭ ಅಲ್ಲ ಎನ್ನುವಂತ ಭಾವನೆ ವ್ಯಕ್ತ ಆಗ್ತಿದೆ. ನಿಜಾನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ದಡ ಸೇರಿಸ್ತಾರ ಇಲ್ಲಿನ ಚುನಾವಣೆಯಲ್ಲಿ? ಒಂದು ಪುಟ್ಟ ವಿರಾಮ ಬಳಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಡೈಲಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿಯಲ್ಲಿ ಈ ಕಾರ್ಯಕ್ರಮದ ಈ ಭಾಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಮಾತಿದೆ, ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಹೇಳುವಂತಹ ಫೇಸ್ ಅಂದರೆ ಲೋಕಲ್ ಫೇಸ್ ಇಲ್ಲದೇ ಇದ್ದ ಕಾರಣ BJP ಅನಾಯಾಸವಾಗಿ ಗೆಲ್ತಾ ಇದೆ. ಅದೇ ಕರ್ನಾಟಕಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರಿದ್ದಾರೆ, ಆದ್ದರಿಂದ ಅಷ್ಟು ಸುಲಭ ಅಲ್ಲ ಅಂತೇಳಿ ಶೆಟ್ಟಿ ನಿಮ್ಗೆ ಅನಿಸ್ತಾ ಉಂಟಾ? ಎಲ್ಲೋ ಒಂದು ಕಡೆಯಲ್ಲಿ ಹೌದು ಇಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಅದರಿಂದ ಅದೊಂದು ಫೇಸ್ ಇಡೀ ರಾಜ್ಯದಲ್ಲಿ ಕಾಣ್ತದೆ, ಎಲ್ಲ ಕಡೆಯಲ್ಲಿ ಸುಲಭ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ಖಂಡಿತವಾಗಿಲ್ಲ. ಅಂಥ ಅಡ್ವಾಂಟೇಜ್ ಕಾಂಗ್ರೆಸ್ ಇದೆ ಅಂತ ಎಲ್ಲೋ ಒಂದು ಕಡೆಯಲ್ಲಿ ಇಲ್ಲ. ನೋಡಿ, ನೀವು ಪರಿವರ್ತನೆ ಯಾತ್ರೆ ಬಗ್ಗೆ ನೋಡಿದ್ದೀರಿ, ಆದರೆ ಕೆಲವೊಂದು ಮೀಡಿಯಾಗಳು ಅದನ್ನು ತೋರಿಸಿದ ರೀತಿ ಬಹಳ ನಿನ್ನೆ ನಡೆದಂತಹ ಒಂದು ಘಟನೆಯನ್ನು ಅದನ್ನು ನೀವು ಸಹ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿದ್ದೀರಿ.
ಯಾವ ರೀತಿ ಜನರು ಸ್ಪಂದನೆ ಮಾಡಿದ್ದಾರೆ ಅಂತ. ಆದರೆ ನಾವು ಹೇಳುದು ವೈಚಾರಿಕತೆಯನ್ನು ಬಿಟ್ಟು, ಅಂದ್ರೆ ಒಂದು ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಮಾತಾಡೋದಾದ್ರೆ, ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬಹಳ ಒಂದು ಸುಭದ್ರವಾದ ನೆಲೆಯನ್ನು ಕಂಡಿತ್ತು ಹಿಂದೆ. ಆದರೆ ತಮ್ಮ ನಾಯಕರುಗಳೊಂದು ಕೆಲವೊಂದು ಘಟನೆಗಳಿಂದಾಗಿ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೇವೆ. ನಾವು 2015 ಎಲೆಕ್ಷನ್ 13ರ ಎಲೆಕ್ಷನ್ ಅಲ್ಲಿ ನೀವು ವೋಟ್ ಶೇರಿಂಗ್ ಅನ್ನು ಗಮನಿಸಿರ್ಬೋದು. ನಾವು ಸೋತದ್ದೆಲ್ಲ 1,500-2,000 ಆ ರೇಂಜ್ ಅಲ್ಲಿ ಬಹಳಷ್ಟು ಇರ್ಬೋದು. ಆದ್ರೆ ಅವತ್ತು ಪರ್ಸೆಂಟೇಜ್ ಆಫ್ ವೋಟ್ ನಮ್ಮ ಹತ್ರ ಜಾಸ್ತಿ ಇತ್ತು. ಆದ್ರೆ ಅದಕ್ಕೆ ಯಾವ್ದು ಕಾರಣ? ಮೂಲ ಕಾರಣ ನಮ್ಮ ನಾಯಕರುಗಳ ಒಂದು ಭಿನ್ನಮತ. ಅದು ಅದರ ಕಳೆದ 4.5 ವರ್ಷಗಳಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಲ್ಲ? ಅವರು ಹೈಕಮಾಂಡ್ ಅಲ್ಲಿ ಅಲ್ಲಾಡಿಸುವಂತ ಕೆಪಾಸಿಟಿ ಇದ್ದಂತ ಒಬ್ಬ ನಾಯಕರಾಗಿ ಈ ಒಂದು ವೇದಿಕೆಯನ್ನು ಯಾವ್ದಕ್ಕೆ ಚರ್ಚೆ ಮಾಡ್ಬೇಕಂತ ಸಹ ನನಗೆ ಗ್ರಾಸವಾಗ್ತದೆ. ಯಾಕೆಂದ್ರೆ ನಾವು ಓಪನ್ ಆಗಿ ಹೇಳುದಾದ್ರೆ ಖಂಡಿತವಾಗಿ ಅವರು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಎಸ್.ಎಂ. ಕೃಷ್ಣ ಕಾಂಗ್ರೆಸ್ನ ಒಂದು ಮುಖ್ಯಮಂತ್ರಿ ಆಗಿದ್ರು, ಧರಮ್ ಸಿಂಗ್ ಆಗಿದ್ರು. ನೀವು ಅವರ ಒಂದು ಕಾರ್ಯವೈಖರಿಯನ್ನು ಮತ್ತು ಇವರ ಕಾರ್ಯವೈಖರಿ ಒಂದು ಹೊರೆಗಲ್ಲಿಗೆ ಹಂಚಿದ್ರೆ ಸಮಾಧಾನ ಯಾವ್ದನ್ನು ಗಮನಿಸಬಹುದು. ನಿಮ್ಗೆ ಇದು ಲಾಭವೇ ಆಗ್ತಾ ಉಂಟು ಅಂತ ಹೇಳುದು ನೀವು ನೋಡಿ. ಇವರ ಕಾರ್ಯವೈಖರಿ ಹೇಗೆ ಇದೆ ಅಂತ ನಾನು ಯಾಕೆ ಎಸ್.ಎಂ. ಕೃಷ್ಣರ ಒಂದು ಇದನ್ನು ಇಟ್ಟದೆ ಅಂತಾರೆ. ಎಕ್ಸಾಂಪಲ್ ಒಂದು ಕರ್ನಾಟಕದಲ್ಲಿ ನೋಡಿ, ನಾವು ಚರ್ಚೆ ನೀವು ಗಮನಿಸಿ, ನಾವು ವಿಚಾರಗಳಲ್ಲಿ ಮತ್ತು ವ್ಯವಸ್ಥೆಗಳಲ್ಲಿ ನಾವು ಮಾತಾಡುವವರು. ಸರಿ ಸರಿ, ನಾವು ಒಪ್ತೇವೆ ಅವರ ವಿಚಾರ ಯಾವ ರೀತಿ ಅಭಿವೃದ್ಧಿಯನ್ನು ತೊಂದರೆ ಇಲ್ಲ ಅಂತ. ಆದರೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಉಂಟು. ಬಹುಸಂಖ್ಯಾತ ಹಿಂದೂಗಳನ್ನು ಯಾವ ರೀತಿ ದಮನ ಮಾಡ್ಬೇಕಂತ ಮೂಲ ಉದ್ದೇಶ ಇಟ್ಕೊಂಡೆ ಅವರು ಕಾರ್ಯವೈಖರಿ ಮಾಡುದು ಒಂದನೇದಾಗಿ. ಎರಡನೇದಾಗಿ ಯಾವ ಜಯಂತಿ ಆಚರಣೆಗಳೆಲ್ಲ ಬೇಡ ಇತ್ತು ಸಮಾಜಕ್ಕೆ ಅದನ್ನು ತನ್ನ ಹಠ ಯೋಗಕ್ಕೆ ಇಟ್ಟು ಅದನ್ನು ಮಾಡುದು. ಮೂರನೇದಾಗಿ ಧರ್ಮಗಳ ಮಧ್ಯೆ ವಿಷದ ಬೀಜ. ನಾಲ್ಕನೇದಾಗಿ ಯಾವ್ದಂತ ಮಾಡೋದಂದ್ರೆ ಎಲ್ಲಾ ಅಧಿಕಾರಿಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ತಮಗೆ ಬೇಕಾದಂತೆ ಆಕ್ರಮಣಕಾರಿ ವ್ಯವಸ್ಥೆಗಳನ್ನು ನೋಡಿ. ಇದರ ಬಗ್ಗೆ ಇವರೇ ಅದಕ್ಕೇನು ಸ್ಪಂದನೆ ಕೊಡ್ಲಿ ಹೇಳಿದ್ದೇವೆ. ಆದರೆ ನೀವು ಇಲ್ಲಿ ಹಿಂದೂಗಳ ಬಗ್ಗೆ ಆದಂತಹ ದಬ್ಬಾಳಿಕೆ, ದೌರ್ಜನ್ಯ ಅದನ್ನು ನಾವು ಹೇಳುದಲ್ಲ, ನಿಮ್ಮ ವಾಹಿನಿಗಳಲ್ಲೇ ಬಂದದ್ದು. ಅದಕ್ಕೆ ಬಣ್ಣದ ರಾಜಕೀಯವನ್ನು ಕಟ್ಟಿದು ಮಾಡ್ತಾರೆ ಅಂತ ಇವರು ಹೇಳ್ತಾರೆ. ಮಾಡ್ಲಿ, ತೊಂದರೆ ಇಲ್ಲ. ಆದ್ರೆ ಯಾಕೆಂದ್ರೆ ಪ್ರಬುದ್ಧ ಮತದಾರರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಪಾಸಿಟಿವ್ ಅಂತ ಅನಿಸ್ತಾ ಉಂಟಾ? ಈಗ ಇವರು ಹೇಳತಕ್ಕಂಥದ್ದು ಇವರ ಮೂಗಿನ ನೇರಕ್ಕೆ ಇವರು ಮಾತಾಡತಕ್ಕಂಥದ್ದು, ಅದರಲ್ಲಿ ಎಲ್ಲ ಸುಳ್ಳು ಹೇಳುವುದಾಗಿದೆ, ಯಾವುದೇ ಅದರಲ್ಲಿ ಸತ್ಯಾಂಶಗಳಿಲ್ಲ. ಸಿದ್ದರಾಮಯ್ಯರವರನ್ನ ಆ ರೀತಿಯಲ್ಲಿ ದೂರತಕ್ಕಂಥ ವಿಚಾರಗಳು ಅವರ ಹತ್ರ ಇಲ್ಲ. ನಾವು ಆಸ್ ಎ ಕಾಂಗ್ರೆಸ್ ಮ್ಯಾನ್ ನಿಮ್ಗೆ ಸ್ಟೇಟ್ ಫೇಸ್ ಅಂತ 100% ನಾವು ಕಾಂಗ್ರೆಸ್ ಮ್ಯಾನ್, ನಾನು ಒಪ್ಪುವಂತ ನಾಯಕರು ಅವತ್ತಿನ ಕಾಲದಿಂದ ಯಾರು ದೇವರಾಜ ಅರಸ್, ಅದರ ನಂತರದ ದಿನಗಳಲ್ಲಿ ಒಂದು ಸಾರ್ವಜನಿಕರಿಗೆ, ಒಂದು ತಳಮಟ್ಟದವರಿಗೆ ಬಹುಶಃ ಪ್ರೋಗ್ರಾಮ್ಸ್ಗಳನ್ನು ಕೊಟ್ಟಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯರು ಬಿಟ್ಟರೆ ಬೇರೆ ಯಾರೂ ಕೂಡ ಮಾಡಲಿಲ್ಲ. ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವರನ್ನು ಹೇಳ್ತಾ ಇಲ್ಲ. ಬಟ್ ಇವರು ನೋಡಿ, ಇವರು ಏನೇ ಮಾತಾಡಲಿ, ರಾಜಕಾರಣಕ್ಕೆ ಏನೇ ಮಾತಾಡಲಿ, ನಾವು ಬೆನಿಫಿಟ್ಸ್ ಸಿದ್ದರಾಮಯ್ಯರಿಗೆ ಯಾಕೆ ಫೇಸ್ ಇದೆ ಅನ್ನುವಂಥದ್ದಕ್ಕೆ ನನ್ನ ಎಕ್ಸ್ಪ್ಲನೇಷನ್. ಯಾಕೆ ಫೇಸ್ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿ ಪ್ರದೇಶದಲ್ಲಿ ಒಬ್ಬನಿಗೆ ಮನೆ ಕಟ್ಟಿಕೊಂಡಿರ್ತಾನೆ. ಮನೆ ಕಟ್ಟಿಕೊಂಡು ಇದ್ದಿದ್ರೆ ಅವನಿಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಅವ ಸರ್ಕಾರಿ ಜಾಗದಲ್ಲಿ ಇದ್ದ, ಇವ ಬಡವ, ಆಯ್ತಾ? ಈ ಸರ್ಕಾರಿ ಜಾಗದಲ್ಲಿ ಇದ್ದವನಿಗೆ ಮನೆ ತಗೊಳ್ಳಿಕ್ಕೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು 94C ಒಂದು ಕಾರ್ಯಕ್ರಮವನ್ನು ತಂದ್ರಲ್ಲ, 94C ಕಾರ್ಯಕ್ರಮವನ್ನು ತಂದು ಈ ಪ್ರತಿಯೊಬ್ಬನಿಗೂ ಕೂಡ ಸರ್ಕಾರದ ಮನೆಗಳನ್ನು ತಗೊಳ್ಳುವಂಥದ್ದಕ್ಕೆ, ಸರ್ಕಾರದಿಂದ ಸವಲತ್ತುಗಳನ್ನು ಪಡ್ಕೊಳ್ಳುವಂಥದ್ದಕ್ಕೆ ಆಯಿತು ಅನ್ನುವಂಥದ್ದು ಒಂದು ಕಾರಣ. ಎರಡನೇದು ದೊಡ್ಡವನಿಗೂ ಆಗಿದೆ. ದೊಡ್ಡವರು ಶ್ರೀಮಂತರು ಯಾರಿದ್ದಾರೆ ಅಂತ ಹೇಳಿದ್ರೆ, ಇವ್ರು ಯಾರು ಅದನ್ನ ಯಾರ ಹತ್ರ ಬೇಕಾದ್ರೆ ಕೇಳಿ, ಶ್ರೀಮಂತರು ಎಲ್ಲವರ ವರ್ಗ ಜಾಗದಲ್ಲಿ ಕೃಷಿಯನ್ನು ಮಾಡಿಕೊಂಡು ಗುಡ್ಡೆ ಜಾಗದಲ್ಲಿ ಕೂತ್ಕೊಂಡಿದ್ರು. ಕೆಲವರೆಲ್ಲ ಕೋಟಿ ಕಟ್ಟಲೆ ಮನೆಯನ್ನು ಕಟ್ಟಿಕೊಂಡಿದ್ದವರು, ಅದಕ್ಕೆ ರೆಕಾರ್ಡ್ ಆಗಿರ್ಲಿಲ್ಲ, ಯಾಕಂದ್ರೆ ಅವರಿಗೆ ಅರ್ಹತೆ ಇರುವುದಿಲ್ಲ. ಯಾಕೆ ನೀವು 5 ಎಕರೆ ಒಳಗಡೆ ಭೂಮಿ ತಗೊಳ್ಬೇಕು, ಅರ್ಹತೆ ಇರಲಿಲ್ಲ. ಅಂತವರಿಗೆ ಪ್ರೋಗ್ರಾಮ್ ಅನ್ನ ಸಿದ್ದರಾಮಯ್ಯ 94C ಯಲ್ಲಿ ಕೊಟ್ಟರು. ಪೇಟೆಯಲ್ಲಿ ಇರತಕ್ಕಂತ ಇವರಿಗೆ 94CC ಯಲ್ಲಿ ಮನೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯರು ಮಾಡಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯರ ಫೇಸ್
ನೀವು ಹೇಳಿದ ಹಾಗೆ ಕರ್ನಾಟಕದಲ್ಲಿ ವರ್ಕೌಟ್ ಆಗ್ತದೆ. ಇನ್ನೊಂದು ಅವರು ಹೇಳಿದ್ದಕ್ಕೆ ವರ್ಕೌಟ್ ಆಗ್ತದೆ. ಅವ್ರು ಏನ್ ಹೇಳಿದ್ರು, ಜಯಂತಿಗಳನ್ನ ಆಚರಣೆ ಮಾಡಿಕೊಂಡು ಇವರು ಅಲ್ಲ ಜಯಂತಿಗಳನ್ನ ಮಾಡಿಕೊಂಡು ಇವರು ಮತ ಇದು ಬೇಟೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಇವರು ಇರುವಾಗ ಇದೇ ಯಡಿಯೂರಪ್ಪರವರ ಕಾಲದಲ್ಲಿ ಜಯಂತಿಗಳನ್ನ ಮಾಡಿದ್ರು ಅಂತ ಹೇಳಿದ್ರು. ಯಡಿಯೂರಪ್ಪರವರ ಕಾಲದಲ್ಲಿ ಇವರು ಟಿಪ್ಪುನ ಟೋಪಿಯನ್ನ ಇಟ್ಟುಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲ, ಯಾಕೆ ಇವರಿಗೆ ಆಗಾಗ್ಲಿಲ್ಲ? ಟಿಪ್ಪುನ ಅವರು ಸರ್ಕಾರದ ವತಿಯಿಂದ ಮಾಡಿರತಕ್ಕಂಥ ಸರ್ಕಾರದಲ್ಲಿ ಇರ್ಲಿಲ್ಲ ಅಲ್ಲ. ಈ ನೋಡಿ, ಅವರು ಸರ್ಕಾರದಲ್ಲಿ ಇಲ್ಲದೆ ಹೋದ್ರು ಅವರೊಬ್ಬ ಮುಖ್ಯಮಂತ್ರಿ, ಅವರನ್ನ ಇವತ್ತು ಮುಖ್ಯಮಂತ್ರಿ ಅಂತ ನೀವು ಇದು ಮಾಡತಕ್ಕಂಥ ಬೇಡ ಬಿಡಿ. ಜಗದೀಶ್ ಶೆಟ್ಟರ್ ಇರ್ಲಿಲ್ವಾ? ಜಗದೀಶ್ ಶೆಟ್ಟರ್ ಮುನ್ನುಡಿ ಬರ್ದಿಲ್ವಾ? ಆ ಪುಸ್ತಕಕ್ಕೆ ಮುನ್ನುಡಿ ಬರ್ದಿಲ್ವಾ? ಮುನ್ನುಡಿಗೆ ಸಹಿ ಹಾಕ್ಲಿಲ್ವಾ? ಆಗಿರುವಾಗ ಏನು ಟಿಪ್ಪು ಮತಾಂಧ ಅದು ಇದು ಅನ್ನುವಂಥದ್ದು ಇವರಿಗೆ ಕಾಣಲಿಲ್ಲ. ಇವತ್ತು ಕಾಂಗ್ರೆಸ್ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವರೇನು ಮಾತಾಡ್ತಾರೆ, ಇವರು ನಮ್ಮನ್ನ ಬೇರೆ ರೀತಿ. ನೀವು ಕನಕ ಜಯಂತಿಯಿಂದ ನೀವು ಮಾಡ್ಲಿಕ್ಕೆ ಹೋಗ್ಲಿಲ್ವಾ? ನೀವು ಜಯಂತಿಯನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ವಾ? ಅವಾಗ ನಾವೇನಾದ್ರು ಮಾತಾಡಿದೇವ? ಹಾಗಾಗಿ ಅದು ಸರಿಯಲ್ಲ. ಅದು ಸರಿಯಲ್ಲ. ಇನ್ನೊಂದು ಅವ್ರು ಹೇಳಿದಕ್ಕೆ ನನ್ನ ಉತ್ತರ. ಇನ್ನೊಂದು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತೇವೆ ಅಂತ. ನೀವು ಹೊನ್ನಾವರಕ್ಕೆ ಹೋಗಿ, ನೀವು ಈ ಸಿರ್ಸಿಗೆ ಹೋಗಿ, ಇವತ್ತು ಏನ್ ಮಾಡಿದರು? ಅಲ್ಲ, ನಾವು ಹೇಳುದು ನೋಡಿ, ಒಬ್ಬ ವಿದ್ಯಾರ್ಥಿ ತೀರಿ ಹೋದ, ಅದು ಆಗಬಾರ್ದಿತ್ತು. ನಾವು ಅದರಲ್ಲಿ ಸಂತೋಷ ಪಡತಕ್ಕಂಥ ಜನ ನಾವಲ್ಲ. ಅದು ಆಗ್ಲೇಬಾರ್ದು, ಅಂಥದ್ದು ಘಟನೆಗಳು ಆಗಬಾರ್ದು ಅಂತ ನಾವು ಹೇಳತಕ್ಕಂಥವ್ರು. ಆದರೆ ಅವರ ರಿಪೋರ್ಟ್ ಬಂತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, FSL ರಿಪೋರ್ಟ್ ಬಂತು. FSL ರಿಪೋರ್ಟ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿ ಇವರು ಸಿಬಿಐ ಕೊಟ್ಟಿದಾರಲ್ಲ, ಇವರು ಸಿಬಿಐಗೆ ಕೊಟ್ಟಿದಾರಲ್ಲ, ಇವರು DK ರವಿಯನ್ನ ಕಾಂಗ್ರೆಸ್ಸಿನವರ ಕೊಂದು ನೇತಾಡಿಸಿದ್ರು ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ರು. DK ರವಿ ಇದರಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಏಜೆನ್ಸಿ ಏನು ತನಿಖೆ ಮಾಡಿದ್ರೆ ಇದು ಸುಳ್ಳು ಅಂತ ಹೇಳಿದ್ರು. ಆ ಅಮ್ಮನ ಕರ್ಕೊಂಡು ಬಂದು ವಿಧಾನಸೌಧ ಎದುರಲ್ಲಿ ಬೊಬ್ಬೆ ಹೊಡಿಸಿದ್ರು, ಏನೆಲ್ಲ ಮಾತಾಡಿದ್ರು, ಹೇಳಿದ್ರು. CBI ತನಿಖೆ ಆಯ್ತು, ಅದು ಪೊಲೀಸು ಇದು ಪೊಲೀಸು. CBI ತನಿಖೆ ಆಗಿ ಏನ್ ರಿಪೋರ್ಟ್ ಮಾಡಿತ್ತು? ಏನು ಸ್ಟೇಟ್ ಪೊಲೀಸ್ ಹೇಳಿತ್ತು ಅದನ್ನ ಮಾಡಿತ್ತು. ಬಿಡಿ, ಧರ್ಮಸ್ಥಳಕ್ಕೆ ಬರೋಣ. ನಾವು ಸೌಜನ್ಯನ ಕೊಲೆ ಪ್ರಕರಣ ಅನ್ನುವಂಥದ್ದು ಅವರ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಏನೋ ಡೆತ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಕೊಲೆ ಆಗಿದೆ, ಮತ್ತೊಂದಾಗಿದೆ ನಮ್ಗೆ ಗೊತ್ತಿಲ್ಲ. ಅದನ್ನ ಇವರು ಇಡೀ ನಮಗೆ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡಿದ್ರು. ನಾವು ಮಾಡಿದ್ದು CBI ತನಿಖೆಗೆ ಕೊಟ್ಟೆವು. ಏನಾಯ್ತು? CBI ತನಿಖೆಯಲ್ಲಿ ಏನು ಬಂತು? ಸಹಜವಾಗಿರತಕ್ಕಂಥ ಸಾವು. ಏನು ಅವರು ಸಹಜ ಅಂದ್ರೆ ಅವ್ರು ಏನು ಹೇಳಿದ್ರು ಆ ಸಾವು ಅಂತಲ್ಲಿ ಬಂತು. ಈಗ ಇವರು ಗಣಪತಿ, ಇವರಿಗೆ ಏನು ಸಿಕ್ಕಿಲ್ಲ. ಇವರು ನಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಬೆಂಕಿ ಕೊಡುವುದು, ಇದನ್ನು ಬಿಟ್ರೆ ಇವರ ಹತ್ರ ಬೇರೆ ಯಾವುದು ಇವರ ಹತ್ರ ಇಲ್ಲ. ಕರ್ನಾಟಕದಲ್ಲಿ ವಿಕಾಸವೇ ಮುಖ್ಯ ಆಗುತ್ತಾ ಕೊನೆಗೆ, ಅಥವಾ ಎಲ್ಲೋ ಧರ್ಮಗಳ ನಡುವೆ ಬೇಕಾಗುತ್ತೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಅದಕ್ಕೆ ತತ್ವ ಸಿದ್ಧಾಂತಗಳನ್ನು ನೀವು ಯಾವ ರೀತಿ 18 ಆಗಿ ಇದು 19ನೇ ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇವೆ. ಇನ್ನು ಇದು 20ನೇದ್ದು. ಎರಡು ಎಲ್ಕೊಂಡದು ಒಂದು ಗೋವಾ, ಮಣಿಪುರ, ಸಮಾಧಾನ ಅಂತ ಸಮಾಧಾನ ಅಂತ ಆಯ್ತು. 2 ಅಲ್ಲ 4 ಅಂತ ಹೇಳಿ ನಮ್ಗೆ ದಿಗ್ವಿಜಯ್ ಸಿಂಗ್ ಪ್ರಯತ್ನ ಮಾಡಿದ್ರೆ ಸಿಕ್ಕಿದೆ, ನೀವು ಪ್ರಯತ್ನ ಮಾಡಿಲ್ಲ ಎನ್ನುವುದು ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಆದ್ರೂ ನಾವು ನಿಮ್ಗೆ ಸಮಾಧಾನ ಅಂತ ಅದನ್ನು ನಾವು 2 ಅಲ್ಲ 4 ಅನ್ನು ಸಹ ಬೇಕಾದ್ರೆ ನಿಮ್ಮ ಹೆಸರಿಗೆ ಹಾಕ್ತೀವಿ. ಅದೆಂತ ನಾವೊಂದು ಹೇಳಿದಂದ್ರೆ, ಇವರು ಹೇಳಿದ ಪ್ರಕಾರ ಇಲ್ಲಿಯ ಕಾರ್ಯವೈಖರಿಯ ಬಗ್ಗೆ ಬಹಳಷ್ಟು ಅಧಿಕಾರಿಗಳ ಬಗ್ಗೆ ಇವರು ವಾದವನ್ನು ಮಂಡಿಸಿದ್ರು. ಖಂಡಿತವಾಗಿ ಒಪ್ಕೊಳ್ಳುವ. ಆದರೆ ಜನತೆ ಗಮನಿಸ್ತಾ ಇರ್ತದೆ. ಕಾರವಾರದಲ್ಲಿ ಆದಂತಹ ಘಟನೆ ಮತ್ತು ಬೇರೆ ಬೇರೆ ಉಲ್ಲೇಖ ಮಾಡಿದರು. ಅದೇನಿರಲಿ, ಈಗ ನಾವು ಹೇಳೋದು ಇವರು 94C ಬಗ್ಗೆ ಮತ್ತು ಮನೆ ಕಟ್ಟುವಂಥ ಬಗ್ಗೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಭಾರತಕ್ಕೆ? 20 ವರ್ಷ. ಇವರು ಒಂದು ಮುಖ್ಯಮಂತ್ರಿಗಳಾದವರು ಹಕ್ಕುಪತ್ರ 94C ನಾನು ಕೊಟ್ಟೆ, ಅದು ಮುಖ್ಯವಾ? SM ಕೃಷ್ಣ ಇಲ್ಲದಿದ್ರೆ ಯಡಿಯೂರಪ್ಪ ಅಂಥ ಅಭಿವೃದ್ಧಿ ಮಾಡೋದು ಮುಖ್ಯವಾ? ಯಾವ ಅಭಿವೃದ್ಧಿ ಆಗಿದೆ ನಾನು ನೋಡಿ, ನಾವು ಹೇಳಿ ಬಡತನ ಎನ್ನುವಂಥ ಪದವನ್ನು ಈಗಲೂ ಇವರು ಕಾಂಗ್ರೆಸ್ಗೆ ಇಟ್ಟಿದಾರಲ್ಲ. 3 kg ಅಕ್ಕಿ ಅಂತ ಹೇಳಿಕೊಂಡು ಆ ಸೋಮಾರಿಗಳನ್ನಾಗಿ ಮಾಡುವಂತ ಹುನ್ನಾರ ಮಾಡಿಬಿಟ್ಟಿರಲ್ಲ. ಇದು ತಪ್ಪು ನಿಮ್ಮದು. ಇದಕ್ಕೆ ನೀವು ಚರ್ಚೆ ಮಾಡಿ. ನಾವು ಹೇಳುದು ನಮ್ಮ ವ್ಯಕ್ತಪಡಿಸ್ತೇವೆ, ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಆದ್ರೆ ನಾವೆಂತ ಹೇಳುವಂದ್ರೆ, ಒಂದು ಸರ್ಕಾರ ಇರುವುದು ಒಬ್ಬನ ಒಂದು ದಿನದ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಆಗಿಲ್ಲ. ಅವನ ಜೀವನ ಪರ್ಯಂತ ಹೊಟ್ಟೆ ಇದು ಮಾಡುವಾಗ ಅವನ ಬಡತನ ನೀಗಿಸುವಂತಹ ಕಾರ್ಯವನ್ನು ಮಾಡಬೇಕು. ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಿಸಬೇಕು. ಅದು ಬಿಟ್ಟು ಒಪ್ಪಿದೆ, ಉದ್ಯೋಗ ಸೃಷ್ಟಿ ಬಿಟ್ಟು 94C ಹಕ್ಕು ಕೊಟ್ಟೆ ನೋಡಿ, ಹಕ್ಕು ಪತ್ರ ಕೊಡುವುದು ಯಾವುದನ್ನು
ಗವರ್ಮೆಂಟ್ ಕಾನೂನು ಮಾಡುದು ಕೊಡುದು, ಅದು ಅವರ ಜವಾಬ್ದಾರಿ. ಅದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತೀರಿ. ಅಷ್ಟೇ. ನೀವು ಅದನ್ನು ನಮ್ಮ ತತ್ವ, ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನು ನೀವು ಟೀಕೆ ಟಿಪ್ಪಣಿ ಮಾಡಿ, ನಿಮ್ಗೆ ಸಮಾನವಾದ ಹಕ್ಕಿದೆ. ಆದ್ರೆ ನಾವೊಂದು ಹೇಳುದು, ನನ್ನ ಅಭಿಮತ ಇದೆ ಅಂತ ಹೇಳಿದ್ರೆ, ಈಗಲೂ ನಾವು 2000 ಅಂದ್ರೆ 21ನೇ ಶತಮಾನದಲ್ಲಿಯೂ ಇಂಥ ಪ್ರವೃತ್ತಿಯನ್ನು ಬಿಡಬೇಕು. ಮೋದಿ ಅವರ ಏನು ದೂರದೃಷ್ಟಿ ಉಂಟು ಅಂತದನ್ನು ಸ್ವಲ್ಪ ಅಳವಡಿಸಿಕೊಳ್ಳಿ. ಅವರೇ ನೋಡಿ, GST ಬಂದ್ರೆ ನನಗೆ ಓಟ್ ಹಾಕ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ? ನೋಟ್ ಅಮಾನ್ಯ ಮಾಡಿದ್ರೆ ಭಾರತದ ಜನತೆ ಓಟ್ ಹಾಕುದಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಭಾರತೀಯರ ಒಳ ಮನಸ್ಸನ್ನು ಮೋದಿ ಅರ್ಥ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಭಾರತೀಯ ಸಂಸ್ಕೃತಿ ಹಾಗೆ, ಒಂದು ದಿವಸಕ್ಕೆ ನಮಗೆ ಪೆಟ್ಟಾದ್ರಿಲ್ಲ, ಒಂದು ಒಳ್ಳೆ ದಿನಗಳನ್ನು ಕಾಯುವಂತಹ ದಿನವನ್ನು ಮೋದಿ ಮಾಡ್ತಾರೆ ಎನ್ನುವಂತಹ ಒಳ್ಳ ಶಾಂತ. ಇಲ್ಲಿ ಗುಜರಾತ್ ಮತ್ತು ಹಿಮಾಚಲ, ಇಲ್ಲಿ ಗುಜರಾತ್ ಮತ್ತು ಹಿಮಾಚಲದ ಶಾಂತ ಚಿತ್ತ ಏನು ಮತದಾರ ಪ್ರಭುಗಳ ಮನಸ್ಸಿನಲ್ಲಿ ಬಂದಿದೆ. ಆ ಮನಸ್ಸು 5 ಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಇದೆ. ನೀವೇನೋ ಹೆದರಬೇಡ, ನಮಗೆ ಎಂಥವೇ ಮುಖವಾಡ ಬಂದ್ರು, ಯಾವ ಮುಖವಾಡ ಅಂತ ನೀವು ನೋಡಿದ್ದೀರಿ, ಯಾವ ಮುಖ್ಯಮಂತ್ರಿಗಳ ಮುಖವಾಡನ್ನು ನೋಡಿದ್ದಾರೆ, ನಾವಲ್ಲ. ನಿಮ್ಮ ದೃಶ್ಯ ನೀವು ನಿಮ್ಮ ಮುಖ್ಯಮಂತ್ರಿಗಳನ್ನು ಸಮರ್ಥಿಸಿದ್ದೀರಿ, ಖಂಡಿತವಾಗಿಯೂ ಒಪ್ಕೊಳ್ಳೋಣ. ನಿಮ್ಮ ಸಮರ್ಥನೆ ಖಂಡಿತವಾಗಿಯೂ ನಿಮ್ಗೆ ಯಾವುದು ಉತ್ತಮ ಅಭಿಪ್ರಾಯನೂ ಕೊಟ್ಟಿದ್ದಾದ್ರೆ, ಕರ್ನಾಟಕ ಜನತೆ 6 ಕೋಟಿ ಜನತೆಯ ಪರವಾಗಿ ಅವರನ್ನು ಯಾವ ರೀತಿ ಅಭಿವೃದ್ಧಿ ಕೊಂಡೋಗ್ಬೇಕೆನ್ನುವಂತ ದೂರದೃಷ್ಟಿ ನಮ್ಮ ಹಿರಿಯರಾದಂತಹ ಮೋದಿ ಮತ್ತು ಅಮಿತ್ ಶಾ ಇಟ್ಟಿದ್ದಾರೆ. ಆ ದೂರದೃಷ್ಟಿ ಖಂಡಿತವಾಗಿ 20ನೇದ್ದು ಕರ್ನಾಟಕ ರಾಜ್ಯ, ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ಇಲ್ಲ, ಹಣ್ಣು ಕಾಯಿ ಹೊಡೆದೇ ನಮ್ಗೆ ಸಿದ್ಧ. ಕೊನೆಯದಾಗಿ ಇಬ್ರು ಗಣ್ಯರ ವೀಕ್ಷಕರಿಗೆ 30 ಸೆಕೆಂಡಲ್ಲಿ ನೀವು ಹೇಳ್ತೀರಿ, ಮೊದಲು ಹೇಳಿ ಸರ್. ಮತ್ತೆ ಈಗ ನಾವು ಹೇಳತಕ್ಕಂಥದ್ದು ಗುಜರಾತ್ ಚುನಾವಣೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಗುಜರಾತ್ ಚುನಾವಣೆಯ ಒಂದು ಫಲಿತಾಂಶ ಏನ್ ನಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇದರಿಂದ ನಮಗೆ ಒಂದು ರೀತಿಯ ಹುಮ್ಮನಸ್ಸು ಬಂದಿದೆ. ನಮಗೆ ಏನು ನಮ್ಮ ಕೆಲಮಟ್ಟ 50 ಸೀಟ್ನ ಹತ್ತಿರ ನಾವು ಇದ್ದಿರತಕ್ಕಂಥವರಿಗೆ 80 ಸೀಟನ್ನು ಗಳಿಸಿದ್ದೇವೆ. ಅದು ಪ್ರಧಾನಿಯ ವಿರುದ್ಧ ಹೋರಾಟವನ್ನು ನಾವು ಮಾಡಿದ್ದೇವೆ. ಅದು ರಾಜ್ಯ ಆದರೂ ಪ್ರಧಾನಿಯ ವಿರುದ್ಧ, ಅಮಿತ್ ಶಾನ ವಿರುದ್ಧ, ಅವರಿಬ್ಬರ ವಿರುದ್ಧ, ಸೀನಿಯರ್ ಲೀಡರ್ಗಳ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡಿದ್ದೇವೆ. ಅದು ನಮ್ಮ ಯುವಕ 49 ವರ್ಷದ ಯುವಕ ಆ ರೀತಿಯ ಒಂದು ಹೋರಾಟವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ನಿಜಕ್ಕೂ ಇದು ನಮಗೆ ಒಂದು ಧೈರ್ಯವನ್ನು ಕೊಟ್ಟಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಬರ್ತಾ ಇದ್ದೇನೆ, 2019ನೇ ಇಸವಿಯ ಲೋಕಸಭಾ ಚುನಾವಣೆಯಲ್ಲಿ ಇವರ ಏನು ಅಚ್ಚೇ ದಿನ ಆಯೋಗ ಅನ್ನುವಂಥದ್ದು ಏನಿದ್ದೇವೆ, ಅಚ್ಚೇ ದಿನ ಆಯೋಗ ಅನ್ನುವಂಥದ್ದು ಹೋಗ್ತದೆ, ಅಚ್ಚೇ ದಿನ ನಮಗೆ ಬರ್ತದೆ. ಜೊತೆಗೆ ಕರ್ನಾಟಕದಲ್ಲಿ ಇದರಿಂದ ನಮಗೆ ಹುಮ್ಮನಸ್ಸು ಬಂದು, ಕರ್ನಾಟಕದಲ್ಲಿ ಇವರು ಏನೇ ತಿಪ್ಪರಲಾಗ ಹಾಕಿದ್ರು ಕೂಡ ಇವರಿಗೆ ಏನು ವರ್ಕೌಟ್ ಆಗುವುದಿಲ್ಲ. ನಮ್ಮ ಅಭಿವೃದ್ಧಿಯ ಎದುರಿನಲ್ಲಿ ಇವರು ಶೂನ್ಯರಾಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬರುವ ಈಗ ಈ ಚುನಾವಣೆ 2018ರಲ್ಲಿ ನಾವು 100% ಅಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ. ಸಿದ್ದರಾಮಯ್ಯರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಇವರು ಹೇಳಿದ್ರು, ನಾವು ಈಗ 40 ಸೀಟು ಬಂತು, 50 ಸೀಟು ಬಂತು, ನಮಗೆ ಇವರನ್ನು ಯಾರನ್ನು ವಿರೋಧಿಸಿದ್ದು ಮೋದಿ ಮತ್ತು ಅಮಿತ್ ಶಾ. ಖಂಡಿತವಾಗಿ ನಮ್ಗೆ ಅಂತ ಭಾವನೆ ಇಲ್ಲ. ಇವರು ವ್ಯಕ್ತಿಗತವಾದಿ ಸೀನಿಯರ್ ಭಾರತೀಯ ಜನತಾ ಪಾರ್ಟಿ ಸೀನಿಯರ್ ಅನ್ನು ಎದುರಿಸಿದ್ದೇವೆ ಅಂತ ಹೇಳಿದೆ. ನಾವು ಎದುರಿಸುವುದು ಅಭಿವೃದ್ಧಿಗಾಗಿ ಮಾತ್ರ. ನಮ್ಗೆ ಅಲ್ಲಿ ರಾಹುಲ್ ಗಾಂಧಿ ಅನ್ನುವಂಥ ಯುವಕ ಮುಖ್ಯವಲ್ಲ. ನಮ್ಗೆ ಕಾಂಗ್ರೆಸ್ ಎಂಬುದೇ ಒಂದು ಇವರು ಪಕ್ಷದಲ್ಲಿ ಇದೆ. ನಾವು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ನಾವು ಮಂಡನೆಗಳು ಮಾಡ್ತೇವೆ. ನಮ್ಗೆ ವ್ಯಕ್ತಿಗತವಾದಂತಹ ನಿರ್ಧಾರಗಳು ನಾವು ಮನ್ನಣೆ ಹಾಕುವುದಿಲ್ಲ. ನಮ್ಗೆ ಏನಿದ್ರು ಭಾರತದ ಅಭಿವೃದ್ಧಿ ಆ ದೃಷ್ಟಿಯಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಅದಕ್ಕಾಗಿ ಅದು ಸಿದ್ದರಾಮಯ್ಯ ಇರಲಿ ಅಂತ ನಾವು ಮಾಡೋದಿಲ್ಲ. ನಮ್ಗೆ ಸಿದ್ದರಾಮಯ್ಯ ಮುಖ್ಯ, ನಮ್ಗೆ ಕಾಂಗ್ರೆಸ್ ಇಲ್ಲೇ ಎದುರಾಳಿ. ನಮ್ಗೆ ಅವ್ರ ವ್ಯಕ್ತಿಗತ ನಾಳೆ ಅವರು ಸಿಎಂ ಆಗ್ತಾರೋ ಇಲ್ಲ ಅದು ಅವರೇ ವಿವೇಚನೆಗೆ ಬಿಟ್ಟದ್ದು. ನಾಳೆ ಅವರು ವಿನ್ ಆದ್ರೂ ಅವರನ್ನು ಸಿಎಂ ನಿಲ್ಲಿಸುವಂತಹ ವ್ಯವಸ್ಥೆ ಅಲ್ಲಿಯೂ ಸಹ ಇಲ್ಲ. ಹಾಗಾಗಿ ನಾವು ವ್ಯಕ್ತಿಗತವಾಗಿ ಅಲ್ಲ, ನಾವು ನಮ್ಗೆ ಎದುರಾಳಿ ಕಾಂಗ್ರೆಸ್. ಯಾವುದರ ವಿಷಯದಲ್ಲಿ ತತ್ವ ಮತ್ತು ಸಿದ್ಧಾಂತ ಮತ್ತು ವಿಚಾರದ ವಿಷಯದಲ್ಲಿ ನಾವು ಅದರನ್ನು ವಿಚಾರದಲ್ಲಿ ನಾವು ಅಭಿವೃದ್ಧಿಯನ್ನು ಎದುರುಗಿಟ್ಟು ನಾವಲ್ಲಿ ವಿಜಯವನ್ನು ಗಳಿಸ್ತೇವೆ. ಎಲ್ಲ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಇನ್ನು ಬರ್ತಿ 4 ತಿಂಗಳು ಇದೆ, ಕೌಂಟ್ ಡೌನ್ ಬಿಗಿ ಅಂತ ಹೇಳ್ಬೋದು. BJP ಮತ್ತು ಕಾಂಗ್ರೆಸ್ನ ಪಾಲಿಗೆ ಮುಂದೆ ಬರುವ 4 ತಿಂಗಳಲ್ಲಿ ಹೇಗೆ ರಾಜಕೀಯ ಚಿತ್ರಣ ಬದಲಾಗತ್ತೆ ಬಹುಶಃ ಅದು ಕಾದು ನೋಡಬಹುದು. ಕಾಂಗ್ರೆಸ್ಸಿಗೆ ಉಳಿಸಿಕೊಳ್ಳುವಂಥ ತವಕ, BJPಗೆ ಮತ್ತೆ ಅಧಿಕಾರಕ್ಕೆ ಬರುವಂಥ ಹಂಬಲ. ಇದರ ನಡುವೆ ಜನ ಯಾರನ್ನು ಆಯ್ಕೆ ಮಾಡ್ತಾರೆ ಅದಕ್ಕೆ ಬಹುಶಃ ಕಾರಣ ಉತ್ತರ ಕೊಡಬಹುದು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ತರ್ಕವನ್ನು, ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿರುವಂತಹ ಸಂದೇಶ್ ಶೆಟ್ಟಿ ಅವರಿಗೆ ಮತ್ತು ವೆಂಕಪ್ಪ ಗೌಡರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.
ಸೊ ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.